ಏನಾಗ್ಲಿ, ಈ ವರ್ಷದ ಈ ಒಂದು ಜೆಸಿ ಸಪ್ತಾಹ ಅಂತ ಹೇಳಿದ್ರೆ ಒಂದು 7 ದಿನಗಳ ಕಾರ್ಯಕ್ರಮ. ಇದು ಜೆಸಿಯ ಹಬ್ಬ ಅಂತ ಹೇಳ್ತಾರೆ ಇದನ್ನು. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಕೊನೆಯ ಕಾರ್ಯಕ್ರಮ ಅಂತಲೂ ಕೂಡ ಹೇಳ್ಬೋದು, ಅದು ಜೆಸಿ ಸಪ್ತಾಹ. ಜೆಸಿ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ 7 ದಿನಗಳ ಕಾರ್ಯಕ್ರಮ ಹೇಗಿರ್ತದೆ, ಪ್ರತಿ ದಿನಗಳು ಒಂದೊಂದು ಕಾರ್ಯಕ್ರಮ, ಬಹಳ ಅದ್ಭುತವಾದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳು ಒಂದು ವಿನೂತನವಾಗಿ ನಡೆದು ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ವಲಯದಲ್ಲಿ ಒಂದು ಒಳ್ಳೆಯ ಮನ್ನಣೆಯನ್ನ ಗಳಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಫ್ರಾನ್ಸಿಸ್ ಕುಟಿನ ಅವರು, ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಅವಕಾಶ ಸಿಕ್ಕಿತ್ತು. ಈ ಕೊರೋನಾ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದವರೆಲ್ಲ ಏನು ಬಯಸ್ತಾರೆ ಅಂತಂದ್ರೆ, ಅಯ್ಯಯ್ಯೋ ಈ ವರ್ಷ ಸಿಕ್ಕಿದೆ ನನಗೆ, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ, ಏನೋ ಸಾಧ್ಯ ಉಂಟೋ ಎನ್ನುವಂಥದ್ದು ಬಹಳ ಬೇಸರದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಸಿಕ್ಕಿದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ನಾನು ಕೊರೋನಾದಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಈ ಕೊರೋನಾದಲ್ಲಿ ಕೂಡ ನಾನು ಒಂದು ಗುರುತಿಸ್ಕೊಳ್ತೇನೆ ಅಂತೇಳಿ ಗುರುತಿಸ್ಕೊಂಡವರು ನಮ್ಮ ಜೆಸಿ ಫ್ರಾನ್ಸಿಸ್ ಕುಟಿನವರು. ಯಾವ ರೀತಿ ಕೊರೋನಾದಲ್ಲಿ ಏನ್ ಮಾಡ್ಬೋದು, ಸಮಾಜಮುಖಿಯಾಗಿ ಸಮುದಾಯ ಅಭಿವೃದ್ಧಿಯಾಗಿ ನನ್ನಿಂದ ಏನು ಕೊಡುಗೆ ಮಾಡ್ಲಿಕ್ಕೆ ಆಗ್ತದೆ. ಇದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ, ತಮಗೆಲ್ಲ ಗೊತ್ತಿದೆ. ಇದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ ಸಮಾಜ ಸೇವೆ ಮತ್ತೆ ಬರುವಂತದ್ದು. ಫಸ್ಟ್ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥದ್ದು, ಮಾತಿನಿಂದ ಹಿಡಿದು ನನ್ನ ಗುಣಗಳಿಂದ ಹಿಡಿದು ವೈಯಕ್ತಿಕವಾಗಿ ನನ್ನ ಗುಣಗಳು ಮತ್ತು ಸಮಾಜದೊಟ್ಟಿಗೆ ಬೆರೆಯುವಂತಹ ಗುಣಗಳು, ಇದೆಲ್ಲವೂ ಈ ಜೆಸಿ ಸಂಸ್ಥೆಯಲ್ಲಿ ನಾವು ಪಡ್ಕೊಳ್ಬೇಕಾದ ದೊಡ್ಡ ಒಂದು ಶಕ್ತಿ. ವಿಶೇಷವಾಗಿ ಇಂತಹ ಒಂದು 7 ದಿನಗಳ ಕಾರ್ಯಕ್ರಮ, ಒಂದಿನ ಮೆಂಬರ್ಶಿಪ್ ಮಾಡಿದ್ದು, ಒಂದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸನ್ಮಾನ ಮಾಡುವಂಥದ್ದು, ಒಂದಿನ ಕ್ರೀಡಾಕೂಟಗಳನ್ನ ಸಂಯೋಜನೆ ಮಾಡಿದ್ದು, ಇವತ್ತು ಬಹಳ ಅದ್ಭುತವಾದಂತ ಒಂದು ಕಮಲ ಪತ್ರ ಅವಾರ್ಡ್ ಒಂದು ಕಡೆ 4 ಅಭಿನಂದನಾ ಭಾಷಣವನ್ನು ಕೂಡ ಹಾಕಿದ್ದಾರೆ. ಒಬ್ಬೊಬ್ಬರಿಗೆ 1 ನಿಮಿಷದಲ್ಲಿ ನಾನು ಮಾತಾಡ್ತೇನೆ ಅಷ್ಟೇ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಕಮಲ ಪತ್ರ ಅವಾರ್ಡ್ ಅಂತ ಹೇಳುವಂಥದ್ದು ಅದು ಪೂರ್ವ ಅಧ್ಯಕ್ಷರುಗಳಿಗೆ ಮುಖ್ಯವಾಗಿ ಕೊಡುವಂತ ಅವಾರ್ಡ್. ಅದು ನಾವು ಯಾರಿಗೆ ಕೊಡಬೇಕು ಅಂತೇಳಿ ಭಾವಿಸಿಕೊಂಡಾಗ ಬಹಳ ಪ್ರೀತಿಯಿಂದ ನಮಗೆ ಈ ಸಭೆಯಲ್ಲಿ ಹೆಸರು ಬಂದದ್ದು ಹರೀಶ್ ಮಾಸ್ಟ್ರಿಗೆ ಕೊಡಬೇಕು ಅಂತ. ಹರೀಶ್ ಮಾಸ್ಟ್ರು ತಮಗೆಲ್ಲ ತುಂಬಾ ಮಂದಿಗೆ ಈಗ ಒಂದೂವರೆ ವರ್ಷ ಅವರು ನಮ್ಮೊಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಭೌತಿಕವಾಗಿ ಯಾವುದಕ್ಕೂ ಬಂದಿಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆದ್ರೆ ಅವರು ನಮ್ಮ ಜೆಸಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಾಗ ಅಂತ ಒಂದು ಸಂದರ್ಭವನ್ನು ನಾವು ಈಗ ಮೆಲುಕು ಹಾಕಲೇಬೇಕು. ನಮ್ಮ ಜೆಸಿ ಸಂಸ್ಥೆ ಆಗ್ಲಿ, ನಾವು ಇರುವಂತ ಯಾವುದೇ ಸಂಘ ಸಂಸ್ಥೆ ಆಗ್ಲಿ, ನಾವು ಯಾವಾಗಲೂ ನಮ್ಮ ಸಂಸ್ಥೆಗೆ ಅಥವಾ ಏನಾದ್ರು ಸಮಾಜಕ್ಕೆ ಒಂದು ಕೊಡುಗೆ ನೀಡಿದವರನ್ನು ನಾವು ಯಾವಾಗಲೂ ಮರೆಯುವುದಿಲ್ಲ. ಅವ್ರು ಎಂತವರೇ ಆಗಿಲ್ಲ, ನಾವು ಅವರನ್ನು ಬಿಡುವುದಿಲ್ಲ. ಅವರಿಗೆ ಒಂದು ಕಷ್ಟ ಬಂದಾಗ ನೆರವಾಗುವಂತದ್ದು, ಅವರನ್ನು ಯಾವಾಗಲೂ ಅಭಿನಂದಿಸಿ ಗೌರವಿಸುವಂಥದ್ದು ನಮ್ಮ ಧರ್ಮ. ನಮ್ಮ ಧರ್ಮ ಏನಪ್ಪಾ ಅಂತಂದ್ರೆ, ಯಾವಾಗಲೂ ಒಬ್ರು ಒಳ್ಳೆತನ ಮಾಡಿದ್ರೆ ನಾವು ಅದನ್ನು ಅನ್ಯತಾ ಭಾವಿಸದೆ ಅವರನ್ನ ಆ ನೆನಪನ್ನ ನಾವು ಸಂಸ್ಥೆ ಇಟ್ಕೊಳ್ಬೇಕಾದ್ರು. ಆ ದೃಷ್ಟಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭ ಭಾರತೀಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪನ್ನ ಒಂದು ಬಹಳ ಅದ್ಭುತವಾದ ಒಂದು ಶಾಲೆಯನ್ನಾಗಿ, ಆವಾಗ ಕನ್ನಡ ಮಾಧ್ಯಮ ಶಾಲೆ ತಮಗೆ ಗೊತ್ತಿದೆ, ಅನುದಾನಿತ ಶಾಲೆ ಎಸ್ಪೆಷಲಿ ಕನ್ನಡ ಮಾಧ್ಯಮವೇ, ಅಲ್ಲಿ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಇತ್ತು ಆ ಶಾಲೆ. ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಹೊಸತ್ತು, ಆ ಇಡೀ ಆವರಣವನ್ನ ಒಂದು ಮಾದರಿಯನ್ನಾಗಿ ಮಾಡಿ ಎಲ್ಲ ಕೋಣೆಗಳಿಗೆ ಒಂದು ಒಳ್ಳೆಯ ಸುಣ್ಣ ಬಣ್ಣವನ್ನ ಬಳಿದು ಅಲ್ಲಿ ಒಂದು ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿ ಒಳ್ಳೆಯ ಆಟದ ಮೈದಾನವನ್ನ ವ್ಯವಸ್ಥಿತಗೊಳಿಸಿ ಅಲ್ಲಿ ಮಕ್ಕಳ ದಾಖಲಾತಿಯನ್ನ ಜಾಸ್ತಿ ಮಾಡಿ ಆ ವರ್ಷ ನಮ್ಮ ವಲಯದಲ್ಲಿ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೂಡ, ಹೆಚ್ಚಿನ ಪ್ರಶಸ್ತಿಯನ್ನು ನಮ್ಮ ಹರೀಶ್ ಕುಮಾರ್ ಅವರು ದಾಖಲಿಸಿಕೊಂಡ್ರು. ವಿಶೇಷವಾಗಿ ಅವರಿಗೆ ಆ ಸಂದರ್ಭಗಳ ಆ ಒಂದು ನೆನಪನ್ನು ನಾವು ಇವತ್ತು ಮರುಕಳಿಸಿ ಅವರಿಗೆ ನೆನಪಿಸುವುದರೊಂದಿಗೆ ಅದರೊಟ್ಟಿಗೆ ಸೌಭಾಗ್ಯವಾದ ದಿನ ಅಂತ ಹೇಳ್ಬೋದು. ಮದುವೆಯಾಗಿ 25 ವರ್ಷಗಳು, 25 ಸಂವತ್ಸರಗಳನ್ನು ದಾಟಿದಂತ ಶುಭ ಸಂದರ್ಭ. ನಾವು ಅಂದುಕೊಂಡದ್ದು ಇಲ್ಲೇ ಮಾಡುವಂತ, ಅವರು ಕೂಡ ಅಂದುಕೊಂಡದ್ದು ಆಶ್ರಮದಲ್ಲೇ ಮಾಡಬೇಕು ಅಂತ. ಇದೆರಡು ಜಂಟಿ ಆಗಿದೆ. ಇದು ಭಾಗ್ಯ ಅಂತ ಹೇಳೋದು, ಇದು ಭಾಗ್ಯ ಅಂತ ಹೇಳ್ತೇವಲ್ಲ ಹಾಗೆ ಒಂದು ಒಳ್ಳೆಯ ಸಂಸಾರ ಅವರದು. ಅವರ ಧರ್ಮಪತ್ನಿಗಳು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಕ್ರಿಯಾಶೀಲ ಶಿಕ್ಷಕಿ, ಒಳ್ಳೆಯ ಸಾಧಕರು. ಅವರು ಕೂಡ ಎಲ್ಲಿಯೂ ಪ್ರಚಾರದಲ್ಲಿ ಇಲ್ಲದೆ ಒಳ್ಳೆ ಮಕ್ಕಳಿಗೆ ಒಳ್ಳೆಯ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡ್ತಾ ಬಂದಿರುವಂತಹ ಪ್ರೇಮಲತಾ ಟೀಚರ್. 2 ಮಕ್ಕಳು ಬಹಳ ಅತ್ಯುತ್ತಮವಾದ ಮಕ್ಕಳು, ಒಳ್ಳೆಯ ಡ್ಯಾನ್ಸ್ ಅಲ್ಲಿ, ಯಕ್ಷಗಾನದಲ್ಲಿ, ಭರತನಾಟ್ಯದಲ್ಲಿ ಎಲ್ಲದಲ್ಲಿ ಕೂಡ ಹರೀಶ್ ಮಾಸ್ಟರ್ ಹೇಗೆ ಕ್ರಿಯಾಶೀಲರಾಗಿದ್ದಾರೋ ಹಾಗೆ ಆ ಮಕ್ಕಳನ್ನು ಕೂಡ ಒಂದು ಕ್ರಿಯಾಶೀಲತೆಗೊಳಿಸಿದಂತಹ ಒಂದು ಕುಟುಂಬ. ಅದರೊಂದಿಗೆ ಅವರ ತಾಯಿ ಬಂದಿದ್ದಾರೆ, ಪಾಪ ಪ್ರಾಯದವರು, ಒಳ್ಳೆಯ ಮಾರ್ಗದರ್ಶಕರು. ಅವರು ಕೂಡ, ಅವರ ತಂದೆಯವರು ಕೂಡ ಗುರುಗಳಾಗಿದ್ದವರು, ಅವರು ಇವತ್ತು ಬರಲಿಲ್ಲ, ತಾಯಿಯವರು ಬಂದಿದ್ದಾರೆ. ಏನಾಗಲಿ ಅಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಕಮಲ ಪತ್ರ ಅವಾರ್ಡ್ ಅನ್ನು ಕೊಡ್ತಾ ಇದ್ದೇವೆ, ಶುಭವಾಗಿ. ಮತ್ತೊರ್ವರು ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು, ಅವರ ಬಗ್ಗೆ ವ್ಯಕ್ತಿ ಪರಿಚಯದಲ್ಲಿ 1 ನಿಮಿಷ ಹೇಳ್ತಾರೆ, ಆದ್ರೂ ನಾವು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಚಾರ ಪಡಿಸಬೇಕು. ನಮ್ಮ ಜೆಸಿ
ಸಂಸ್ಥೆಯಲ್ಲಿ ಸಾಧನೆ ಮಾಡುವುದು ಅಂತ ಹೇಳಿದ್ರೆ, ಸನ್ಮಾನ ಮಾಡುವುದು ಅಂತ ಹೇಳಿದ್ರೆ ಕೇವಲ ಶೈಕ್ಷಣಿಕ ದೃಷ್ಟಿಯಲ್ಲಿ ಅವರು ಏನೋ ಮಾಡಿರ್ಬೋದು, ಅದನ್ನು ಗುರುತಿಸಿದೆಯಲ್ಲ, ಇದನ್ನು ನಾವು ಇಲ್ಲಿ ಹೇಳ್ಬೇಕಾಗ್ತದೆ. ಅವರು ಸಮಾಜಕ್ಕೆ ಏನಾದ್ರೂ ಅರ್ಪಣೆ ಮಾಡಿದ್ಯಾ ಅಂತ, ಏನಾದ್ರೂ ಸಮಾಜಕ್ಕೆ ಅರ್ಪಣೆ ಮಾಡಿದವರನ್ನು ಮುಖ್ಯವಾಗಿ ನಾವು ಗುರುತಿಸಬೇಕು. ನಮ್ಮ ಜೆಸಿಯಲ್ಲಿ ಅದೊಂದು ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನಾವೀಗ ನಾನು ದೊಡ್ಡ ಏನೋ ಮಾಡ್ಬೋದು, MA ಮಾಡಿ 10 MA ಮಾಡಿಕೊಳ್ಬಹುದು, PhD ಮಾಡ್ಬೋದು, MPhil ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದರೊಟ್ಟಿಗೆ ಸಮಾಜಕ್ಕೆ ನನ್ನ ಕೊಡುಗೆ ಏನು, ಅದು ಡಿಫರೆಂಟ್. ಅದನ್ನ ಎಲ್ಲರೂ ಮಾಡುದಿಲ್ಲ. ಇವತ್ತು ಪರೀಕ್ಷೆ ಮಾರ್ಕ್ಸ್ಗಳು ಎಷ್ಟೋ ಮಂದಿ ಸಾಧಕರು ಇದ್ದಾರೆ, ಆ ಕೊಠಡಿ ಒಳಗಡೆ ಮಾತ್ರ, ಕೊಠಡಿ ಬಿಟ್ಟು ಹೊರಗೆ 0 ಆಗಿರ್ತಾರೆ. ಮನೆಗೆ ಹೋದ್ರೆ ಮತ್ತೆ ಟಿವಿ ಆಯ್ತು, ಅದಾಯ್ತು, ಸಾಧನೆ ಮಾಡ್ತಾರೆ. ಎಲ್ಲಿ ಸಾಧನೆ ಮಾಡಿದ್ರೆ ಆ ಕೊಠಡಿಯಲ್ಲಿ ಮಾತ್ರ. ಇದಲ್ಲ, ಇದು ನನ್ನ ಪ್ರಕಾರ ಇದಲ್ಲ ಸಾಧನೆ. ನಮ್ಮ ರವೀಂದ್ರ ಮಾಸ್ಟರ್ ಯಾವಾಗಲೂ ಹೇಳ್ತಾರೆ, ಆ ಕೊಠಡಿ ಮಧ್ಯದಲ್ಲಿ ಅಧ್ಯಾಪಕ ಇದ್ರೆ ಅದು ಅವರೂ ಉದ್ಧಾರ ಆಗುದಿಲ್ಲ, ಮಕ್ಕಳು ಉದ್ಧಾರ ಆಗುದಿಲ್ಲ. ನೀವು ಸಮಾಜಕ್ಕೆ ಬರಬೇಕು, ಸಮಾಜದೊಟ್ಟಿಗೆ ಬೆರೆಯಬೇಕು, ನೀವು ಸಮಾಜದಲ್ಲಿ ಒಂದೊಳ್ಳೆ ಸಾಧನೆ ಮಾಡಬೇಕು, ಅದರೊಂದಿಗೆ ಆ ಮಕ್ಕಳನ್ನು ಕೂಡ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎನ್ನುವಂಥದ್ದು. ಈ ದೃಷ್ಟಿಯಲ್ಲಿ ಡಾಕ್ಟರ್ ಪ್ರಶಾಂತ್ ನಾಯ್ಕ ಅವರು ಯೂನಿವರ್ಸಿಟಿಯಲ್ಲಿ ಇವತ್ತು ಕುಲಪತಿಗಳ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬೇರೆ ಬೇರೆ ಕೆಲಸಗಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ. ನನಗೆ ಭಾವಿಸುವುದು ಅವರು ಯಾವ ರೀತಿ ಈ ಕೆಲಸಗಳನ್ನ ನಿಭಾಯಿಸ್ತಾರೆ ಅಂತ ಹೇಳಿದ್ರೆ ನನಗೆ ಇನ್ನೂ ಆಗ್ತಾ ಇಲ್ಲ. ರಾತ್ರಿ 11 ಗಂಟೆ 12 ಗಂಟೆ ತನಕ ನೋಡಿದ್ರು ಕೂಡ ಅವರು ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ VC ಅವರು ಯಾರೇ ಬರಲಿ, ಅದಕ್ಕಿಂತ ಮೊದಲು ಭೈರಪ್ಪರಿದ್ರು, ಇವರನ್ನ ಆಪ್ತ ಕಾರ್ಯದರ್ಶಿಯಾಗಿ ಅಥವಾ ಒಂದು ಡಿಪಾರ್ಟ್ಮೆಂಟ್ಗೆ ಅಧ್ಯಕ್ಷರಾಗಿ ಮಾಡ್ತಾ ಇದ್ರು. ಯಾಕೆಂತಂದ್ರೆ ಅವರ ವರ್ಕ್ ಆ ರೀತಿಲಿ ಇತ್ತು, ಕೆಲಸ ಕಾರ್ಯಗಳು ಆ ರೀತಿಲಿ ಇತ್ತು. ಇವತ್ತು ದತ್ತತೆಗೊಳ್ಳುವಂತಹ ಸರ್ಕಾರಿ ಶಾಲೆಗಳನ್ನು ದತ್ತತೆಗೊಳ್ಳುವಂತಹ ಕಾರ್ಯಕ್ರಮದ ಸಂಯೋಜಕರನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ರಕ್ತದಾನ ಶಿಬಿರವನ್ನು ಮಾಡಿದ್ರು. ಹೀಗೆ ಸಮಾಜಮುಖಿ ತುಂಬಾ ಕೆಲಸಗಳು, ಒಳ್ಳೊಳ್ಳೆ ಪುಸ್ತಕಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ಪ್ರಾಣಿ ಜಗತ್ತಿನ ವಿಸ್ಮಯಗಳು ಅಂತ ಹೇಳಿ, ನನಗೆ ಪುಸ್ತಕ ಇನ್ನೂ ಕೂಡ ನನಗೆ ನೆನಪಿದೆ. ಅದರ ಪ್ರತಿಯೊಂದು ವಿಚಾರಗಳನ್ನು, ಒಂದೊಂದು ಪಾಠಗಳನ್ನು ಓದುವಾಗ ಬಹಳ ಅದ್ಭುತವಾಗಿದೆ. ಅದನ್ನ ಕ್ರೋಢೀಕರಿಸಿ ಅದನ್ನ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂದ್ರೆ ಅದು ಸುಲಭದ ವಿಚಾರ ಅಲ್ಲ. ಅವರು ಬರೆಯುವಂಥದ್ದು ಕನ್ನಡದಲ್ಲೂ ಬರೀತಾರೆ, ಪುಸ್ತಕ ಇಂಗ್ಲಿಷಲ್ಲೂ ಬರೀತಾರೆ. ಅದು ಯಾವ ರೀತಿ ಬರೆದು ಎಲ್ಲಿಂದ ಬರೀತಾರೆ, ಹೇಗೆ ಒಂದು ವಿಚಾರ. ಮೊನ್ನೆ ಕೊರೋನಾ ಬಂತು, ಕೊರೋನಾ ವೈರಸ್ ನ ಬಗ್ಗೆ ನೀವು ವಾಹಿನಿಯಲ್ಲಿ, ನಮ್ಮ ಹಬ್ಬಕ್ಕ ವಾಹಿನಿಯಲ್ಲಿ ಕೂಡ ಕೂತ್ಕೊಂಡವರನ್ನ ನಾವು ಮುಖಾಮುಖಿ ಸಂದರ್ಶನ ಮಾಡಿದ್ರು. ಎಷ್ಟು ಚಂದ ಮಾಡಿ ಆ ಕೊರೋನಾ 1ನೇ ಅಲೆ, 2ನೇ ಅಲೆ, 3ನೇ ಅಲೆಯ ಪ್ರಭಾವ ಹೇಗಿರುತ್ತೆ, ಯಾಕೆ ಬರುತ್ತೆ, ಅಲೆ ಅಂದ್ರೆ ಏನು ಅಂತ ಅಷ್ಟರ ಮಟ್ಟಿಗೆ ಅವರು ಸ್ಟಡಿ ಮಾಡ್ತಾರೆ. ಅಂತ ಒಬ್ಬ ವ್ಯಕ್ತಿ ನಮ್ಮ JC ಸಂಸ್ಥೆಯ ಪೂರ್ವಾಧ್ಯಕ್ಷರಾಗಿ ಇದ್ದುಕೊಂಡು ನಮಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಸಹಕರಿಸಿರುವವರಿಗೆ ಇವತ್ತು ನಾವು JC ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ಮತ್ತವರು ನಮ್ಮವರೇ, ಕ್ರಿಯಾಶೀಲ ಒಬ್ಬ ಯುವಕ. ಇವತ್ತು ಯುವ ಪ್ರಶಸ್ತಿ ಅವ್ರಿಗೆ ಹೇಳುವಾಗಲೇ ಸರ್ ನನಗೆ ಯಾಕೆ ಸರ್ ಪ್ರಶಸ್ತಿ ಅಂತ ಹೇಳಿದ್ರು. ನಾವು ಹೇಳಿದೆ, ಪ್ರಶಸ್ತಿ ನೀವು ಕೇಳಿ ಕೊಡುವುದಲ್ಲ, ನಾವು ಅದು ನಿಮ್ಮನ್ನು ಆರಿಸಿಕೊಂಡು ಬರೋದು. ಹೇಗೆ ಆರಿಸಿಕೊಂಡು ಬರ್ತದೆ, ಆ ಸಮಯದಲ್ಲಿ ಒಳ್ಳೆ ಸಾಧನೆ ನೋಡಿ. ಪ್ರಾಯ ಹೇಳಿದ್ರೆ ನಿಮಗೆ ಆಶ್ಚರ್ಯ, ಸಣ್ಣ ಪ್ರಾಯ, ಆ ಸಣ್ಣ ಪ್ರಾಯದಲ್ಲಿ PhD MPhil ಅದು ಇರ್ಲಿ, ಅದು ಶೈಕ್ಷಣಿಕವಾಗಿ ಮಾಡಿರುವಂತದ್ದು. ಅದರೊಟ್ಟಿಗೆ ಅದೆಷ್ಟೋ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ಕೊಡ್ತಾರೆ. ಅದೆಷ್ಟೋ ಮೊನ್ನೆ ಕಾರ್ಯಕ್ರಮಕ್ಕೆ ಸರ್ MC ಗೆ ಬರ್ಬೇಕು ಸರ್, ಸಮಯದಲ್ಲಿ ಒಂದು ಕಾರ್ಯಕ್ರಮ ಇದೆ ಬರ್ಬೇಕು ತಗೊಳ್ಳೋಂತಲೇ, ಖಂಡಿತ ಅಲ್ಲಿ ನಮ್ಮ ಇವರು ಅರುಣ್ ಉಳ್ಳಾಲ್ ಅವರು ರೆಡಿ ಆಗಿರ್ತಾರೆ. ಯಾವ್ದು ಒಂದು ಧಾರ್ಮಿಕ ಭಾಷಣ ಕೊಡ್ಬೇಕು, ಅಲ್ಲಿ ರೆಡಿ. ಧಾರ್ಮಿಕ ಶಿಕ್ಷಣ ಕೊಡ್ಬೇಕು, ಅದಕ್ಕೂ ರೆಡಿ. ಏನಾದ್ರು ಒಂದು ವಿಷಯ ಕೊಟ್ಟು ನೀವು ಒಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ಮಾತಾಡ್ಲಿಕ್ಕೆ ಅವರು 2 ಗಂಟೆ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರೆ. ಅಷ್ಟು ವಿಷಯ ಜ್ಞಾನ ಪಂಡಿತವನ್ನು ಹೊಂದಿರುವಂತ ಒಬ್ಬ ಯುವಕ. ಅವರನ್ನು ನೋಡಿ ನಮಗೆ ಕಲೀಲಿಕ್ಕೆ ಉಂಟು. ಅವ್ರು ಹೇಳ್ಬೋದು ನಮಗೆ ಎಲ್ಲರೂ ಗುರುಗಳು ಸರ್, ನೀವೆಲ್ಲ ಗುರುಗಳು ಇಲ್ಲ. ಅವರಲ್ಲಿ ಅಷ್ಟು ಒಳ್ಳೆ ವಿದ್ವಾನ್ ಅವರು ಅರುಣ್ ಉಳ್ಳಾಲ್. ಈ ಸಣ್ಣ ಪ್ರಾಯದಲ್ಲಿ ಅತಿ ದೊಡ್ಡ ಸಾಧನೆ ಮಾಡೋದರೊಂದಿಗೆ, ಎಲ್ಲರಲ್ಲಿ ಕೂಡ ಬೆರೆಯುವುದರೊಂದಿಗೆ, ಎಲ್ಲರಲ್ಲಿ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಗೌರವ ಕೊಡ್ತಾರೆ, ಸಣ್ಣವರಿಗೆ ಕೊಡ್ತಾರೆ, ದೊಡ್ಡವರು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಈ ಹಳ್ಳಿಯಲ್ಲಿ ಇದ್ದುಕೊಂಡು ಡಾಕ್ಟರೇಟ್ ಅನ್ನು ಪಡೆಯುವುದು ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಅಂತ ಒಬ್ಬ ಸಾಧಕರಿಗೆ ಇವತ್ತು JC ಯುವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇರುವಂತದ್ದು ನಮಗೆ ದೊಡ್ಡ ಹೆಮ್ಮೆ. ನಮ್ಮ ಸಂಸ್ಥೆಗೆ ಅದರಿಂದ ಒಂದು ಒಳ್ಳೆಯ ಹೆಸರು ಬರ್ತದೆ. ಮತ್ತೊಬ್ಬರು ಸೆಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಪ್ರಶಸ್ತಿ ಯಾರು, ನನ್ನ ಆತ್ಮೀಯ ಮಿತ್ರರು, KSRP ಯಲ್ಲಿ ತುಂಬಾ ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ಅದು ಮಾತ್ರ ಅಲ್ಲದೆ ಅವರಿಗೆ ಬಹಳ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಯಾರು, ನಮ್ಮ ಪ್ರಕಾಶ್ N ಶೆಟ್ಟಿ ಅವರು KSRP ಯಲ್ಲಿ ಇದ್ದುಕೊಂಡು ಅವರ ಮಗಳು ಕೂಡ ಒಳ್ಳೆ ಅಂಕಗಳನ್ನು ಗಳಿಸಿ, ನಾನು ರವೀಂದ್ರ ಮಾಸ್ಟರ್ ಅವಳ ಸೇರಿ ಒಂದು ಸನ್ಮಾನ ಕೂಡ ಮಾಡಿದೆ. 2 ಮಕ್ಕಳಿದ್ದಾರೆ. 2 ಮಕ್ಕಳು ಕೂಡ ಹೈಯೆಸ್ಟ್ ಸ್ಕೋರ್ 97% SLC ಯಲ್ಲಿ ಬರೋದಕ್ಕೋಸ್ಕರ ನಾವು ಸನ್ಮಾನ ಮಾಡಿದ್ವಿ. ಅಂತ ಮಕ್ಕಳು ಆ ರೀತಿಯಲ್ಲಿ ಇದ್ದಾರೆ. ಬಟ್ ಇವರು ಕೂಡ ಅವರದೇ ಕ್ಷೇತ್ರದಲ್ಲಿ ರಾಷ್ಟ್ರಪತಿ ಪದಕದ ಒಂದು ಪದಕ ಪಡೆಯಬೇಕು ಅಂತ ಸುಲಭ ವಿಚಾರನ ಎಲ್ಲರಿಗೂ ಸಿಗುತ್ತೆ. ಅಂತ ಒಂದು ರಾಷ್ಟ್ರಪತಿ ಪದಕವನ್ನ ಪಡೆದಂತಹ ಪ್ರಕಾಶ್ N ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಕರತಾಳದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಕೂಡ ಇವತ್ತು ಸೆಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಏನಾಗ್ಲಿ, ಇದಿಷ್ಟು ಕೆಲಸಗಳು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಒಳ್ಳೆ ಮುಂದಾಳತ್ವ ಬೇಕು, ಅದಕ್ಕೆ ಒಳ್ಳೆ ಮನಸ್ಸುಗಳು ಬೇಕು. ಕೇವಲ ಅಧ್ಯಕ್ಷರು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಅಲ್ಲಿ ಸಂಸ್ಥೆ ಬೆಳೆಯುತ್ತದೆ,
ಉಳಿತದೆ ಅಂತ ನಾನು ಹೇಳುವುದಿಲ್ಲ. ಅದರೊಟ್ಟಿಗೆ ಒಳ್ಳೆ ತಂಡ ಇದೆ. ಒಂದು ಒಳ್ಳೆಯ ಪ್ರತಿಮಾ ಹೆಬ್ಬಾರ್ ಅವರಿದ್ದಾರೆ ಕಾರ್ಯದರ್ಶಿಗಳಾಗಿ, ಉಪಾಧ್ಯಕ್ಷೆಯಾಗಿ ಇಲ್ಲಿ ನಮ್ಮ ತುಂಬಾ ಮಂದಿ ಇದ್ದಾರೆ. 5 ಮಂದಿ ಉಪಾಧ್ಯಕ್ಷರು ಜಯಲಕ್ಷ್ಮಿ ಅವರನ್ನು ಒಳಗೊಂಡಂತೆ ಒಳ್ಳೆಯ ಗೌರವ ಸಲಹೆಗಾರರು ಇಬ್ಬರು ನಮಗೆ ಒಳ್ಳೆಯ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಒಂದು ಆ ಕಡೆ ರವೀಂದ್ರ ಮಾಸ್ಟರ್, ಈ ಕಡೆ ಆನಂದ ಮಾಸ್ಟರ್. ನಾವು ಯಾವ್ದಿದ್ರು ಕೂಡ ಕೆಲವೊಮ್ಮೆ ನಾವು ಅವ್ರ ಹತ್ರ ಮಾರ್ಗದರ್ಶನ ಅಂತ ಕೊಡ್ತೇವೆ. ನಮಗೆ ಹಿರಿಯರು ಬೇಕು ಅಂತ ಹೇಳುದು ಅದಕ್ಕೆ ನಾವು ಇಟ್ಟುಕೊಂಡದ್ದು. ಒಳ್ಳೆ ವ್ಯಕ್ತಿಗಳನ್ನ ಇಟ್ಟುಕೊಂಡಿದ್ದೇವೆ ನಮಗೆ ಆಗಾಗ ಮಾರ್ಗದರ್ಶನಗಳಿಗೆ. ಹಾಗಾಗಿ ಒಳ್ಳೆ ಸದಸ್ಯರುಗಳು, ಒಬ್ಬ ನಮ್ಮ ಎಲ್ಲ ಪೂರ್ವಾಧ್ಯಕ್ಷ, ಒಂದು ವೆಲ್ಲರೆಣ್ಣ ಆಗ್ಬೋದು, ಮೋಹನ್ ಶಿಲಾಲ್ ಆಗಿರ್ಬೋದು, ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸಾಧಕರು ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಇವತ್ತು ಸಂಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ 13 ಸಂವತ್ಸರಗಳನ್ನ ದಾಟಿ ಇನ್ನೇನು ಕೆಲವೇ ದಿನಗಳಲ್ಲಿ 14 ವರ್ಷ ದಾಟ್ತದೆ. ನಮ್ಮ ಫ್ರಾನ್ಸಿಸ್ ಕುಟಿನ್ ಅವರ ಈ ವರ್ಷವನ್ನ ನಾವು ಲೈಫ್ ಲಾಂಗ್ ಮರೀಲಿಕ್ಕಿಲ್ಲ. ಕೊರೋನಾ ಎನ್ನುವಂಥದ್ದು ವೈರಸ್ ಆದ್ರೆ ಅದು ಇದರಲ್ಲಿ ಸಾಧನೆಯನ್ನು ಮಾಡಿ ತೋರಿಸುವುದು ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ವರ್ಷ ಪ್ರಶಸ್ತಿ ಬರ್ಲಿಕ್ಕೆ ಉಂಟು. ಅದಕ್ಕೆ ಒಳ್ಳೆ ಕಾರಣ ಯಾರಂತ ಹೇಳಿದ್ರೆ ಅದು ಫ್ರಾನ್ಸಿಸ್ ಕುಟಿನ್ ಅವರು. ಯಾಕೆಂದ್ರೆ ಅದು ನಾವು ಹೇಳಲೇಬೇಕು, ಅವರು ಶ್ರಮ ಪಟ್ಟಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದ್ದಾರೆ. ಬೆಳಗ್ಗೆ ರಾತ್ರಿ 12 ಗಂಟೆ ತನಕ ಅವರ ರಿಪೋರ್ಟ್ ಅನ್ನ ರಾತ್ರಿ 12 ಗಂಟೆ ಒಳಗೆ ಅವರು ಮತ್ತು ಮಗಳು ಕೂತ್ಕೊಂಡು ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮಗೆ ಇವತ್ತು ಪ್ರಶಸ್ತಿ ಬಂದಿದೆ. ಏನು ಕೆಲಸ ಮಾಡಿ ನೀವು ರಿಪೋರ್ಟ್ ಮಾಡಿದ್ರೆ ನಿಮಗೆ ಪ್ರಶಸ್ತಿ ಇಲ್ಲ, ಆದ್ರೆ ಆ ಪ್ರಶಸ್ತಿಗೆ ಆ ಟೈಮ್ಗೆ 30 ತಾರೀಕು ಆಗುವಾಗ ಕೆಲಸ ಮಾಡ್ತಾರಲ್ಲ ಅಂತ ಒಬ್ಬ ನಿಷ್ಠಾವಂತ ಒಬ್ಬ ಅಧ್ಯಕ್ಷ, ಎಲ್ಲರನ್ನ ಒಟ್ಟಿಗೆ ಒಂದೇ ರಥದಲ್ಲಿ ಕೊಂಡೊಯ್ಯುವಂತ ಒಂದು ಅಧ್ಯಕ್ಷನ ಮುಖಸ್ಥಿತಿ ಇದರಲ್ಲಿ ಮುಂದಾಳತ್ವದಲ್ಲಿ ಇವತ್ತು ಬಾದಶಾ ಸಾಂಬಾರ್ಕೋಟ ಆಗಿರ್ಬೋದು, ಪವಿತ್ರ ಅವರಿಗಿರ್ಬೋದು, ಎಲ್ಲರ ಸಮ್ಮುಖ ಒಂದು ಮುಂದಾಳತ್ವದಲ್ಲಿ ಇವತ್ತು ನಮ್ಮ ಘಟಕ ಒಳ್ಳೆ ರೀತಿಯಲ್ಲಿ ಬೆಳೆತಾ ಇದೆ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರು ಪುಂಡಿಕಾಯರಾಗಿರ್ಬೋದು, ಅನ್ಸರ್ ಆಗಿರ್ಬೋದು, ನಮ್ಮ ಆಸಿಫ್ ಆಗಿರ್ಬೋದು, ಇವರೆಲ್ಲ ಬಶೀರ್ ಅವರಾಗಿರ್ಬೋದು, ವಸಂತ ಆಗಿರ್ಬೋದು, ಎಲ್ಲ ಇರಲಿ, ಇವರೆಲ್ಲ ನಮ್ಮನ್ನ ಇವತ್ತು ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜೆಸಿ ಸಂಸ್ಥೆಯನ್ನು ಬೆಳೆಯಲಿಕ್ಕೆ ನೀವು ಕೂಡ ಒಂದು ದಾರಿದೀಪಗಳಾಗಿದ್ದೀರಿ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ನಿಮಗೆ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಉದ್ಘಾಟಕರ ಪರಿಚಯ ಮಾಡಲಿಕ್ಕಿದ್ದಾರೆ HCF ಜಯಲಕ್ಷ್ಮಿ ಇವರಿಂದ. ಕಳೆಯನ್ನು ಮೊಗದಿ ಹೊತ್ತ ನೀರೆ, ಅರಳು ಹುರಿದಂತೆ ಪಟಪಟನೆ ಮಾತನಾಡುವ ಚತುರೆ, ಎಲ್ಲರ ಜೊತೆ ನಗು ನಗುತ್ತ ಬೆರೆಯುವ ಧೀರೆ, ಎಲ್ಲರ ಕೆಲಸ ಕಾರ್ಯಕ್ಕೆ ತನು ಮನದಿಂದ ಜೊತೆಯಾಗುವ ತಾರೆ. ಇವರೇ ನಮ್ಮ ಇಂದಿನ ಸಮಾರಂಭದ ಉದ್ಘಾಟಕರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು. ಇವರು ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆಯಾಗಿ, ರಾಣಿ ಅಬ್ಬಕ್ಕ ಅಧ್ಯಯನ ಪೀಠದ ಸದಸ್ಯರಾಗಿ, ಹಲವಾರು ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ಸದಾ ಕ್ರಿಯಾಶೀಲರಾಗಿದ್ದು, ಉತ್ತಮ ವಾಗ್ಮಿ, ಸದಾ ಹಸನ್ಮುಖಿ, ಉತ್ತಮ ಹಾಡುಗಾರ್ತಿ, ಡೌನ್ ಟು ಅರ್ತ್, ಎಲ್ಲರೊಂದಿಗೆ ಬೆರೆಯುವ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಮೇಡಮ್, ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಕಡೆಯಲ್ಲಿ DVG ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲ ಒಳಗಾಗು ಮಂಕುತಿಮ್ಮ ಅಂತೇಳಿ. ಈ ವಾಕ್ಯದ ಸಾಲುಗಳನ್ನ ನಿಜವಾಗಿಯೂ ಬೇಕಾದಷ್ಟು ಇವತ್ತು ಸಂಘ ಸಂಸ್ಥೆಗಳನ್ನ ನೋಡ್ತೇವೆ. ಇವತ್ತು ಹುಟ್ಟುತ್ತದೆ, 1-2 ವರ್ಷದಲ್ಲಿ ಅದು ಕಮರಿ ಹೋಗ್ತದೆ. ಆದ್ರೆ JCA ತಂಡವನ್ನ ಕಟ್ಟಿಕೊಂಡು ನಿತ್ಯ ನಿರಂತರ ಕೇವಲ ಸಮಾಜಮುಖಿ ಅಲ್ಲದೆ ಇವತ್ತು ಅವರ ಕಾರ್ಯಕ್ರಮದ ಒಂದು ಚೌಕಟ್ಟನ್ನು ನೋಡ್ಬೋದು. ನಾವು ಅಚ್ಚುಕಟ್ಟಾಗಿ ನಾವೆಷ್ಟು ಇಲ್ಲಿ ಅರುಣ್ ಕೂಡ ಇದ್ದಾನೆ ನನ್ನ ಸಹೋದರ, ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟು ನಿರೂಪಕರಾಗಿ ಒಂದಷ್ಟು ವರ್ಷಗಳ ಸೇವೆ ಸಲ್ಲಿಸಿದಂತದ್ದಿದೆ. ಆದ್ರೆ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಯಾವ ರೀತಿ ಮಾಡಬೇಕು ಮತ್ತು ತನ್ನ ಪ್ರತಿಭೆಯನ್ನ, ಸುಪ್ತ ಪ್ರತಿಭೆಯನ್ನ ಯಾವ ರೀತಿ ಬೆಳೆಸ್ಕೊಳ್ಬೇಕೆಂಬುದಕ್ಕೆ ಸೂಕ್ತ ವೇದಿಕೆ ಅದು JCA ವೇದಿಕೆ ಎಂಬುದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಬಹುಶಃ ನಾನು ರವೀಂದ್ರ ಸರ್ ಹತ್ರ ಹೇಳ್ತಾ ಇದ್ದೆ, ತ್ಯಾಗಂ ಮತ್ತು ಆನಂದ್ ಸರ್ ಅವರು ಕಳೆದ ಒಂದು 7-8 ವರ್ಷಗಳ ಹಿಂದೆ ನಮ್ಮ ಕುತ್ತಾರಲ್ಲಿ ಕೂಡ ಘಟಕವನ್ನ, ಯಾಕಂತ ಹೇಳಿದ್ರು ಈಗಾಗಲೇ ಹೇಳಿದ್ರು, ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನ ವಿಶೇಷ ಸಹೋದರಿ ಜಯಲಕ್ಷ್ಮಿ ಅವರು ಅನಿಸ್ತದೆ, ಒಂದು ಕವನವನ್ನು ಹೇಳಿದ್ರು, ನನಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತ ತಾರೆಗಳು ಏನಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಹೇಳ್ತಾರಲ್ವ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೇ. ಏನೋ ಒಂದು ರೀತಿಯ ಸಮಾಜ ಪರ ಚಟುವಟಿಕೆಗಳಲ್ಲಿ ತನ್ನ ದ್ವಂದ್ವಗಳನ್ನ ಇಟ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ ಸಾಧ್ಯ.
ಸ್ನೇಹಿತರೆ, ಇಲ್ಲಿರುವವರೆಲ್ಲ ನಾವು ಗಮನಿಸಬಹುದು. ನಾನು ಈಗಾಗಲೇ ಹೇಳಿದೆ, ಸಂಘ ಸಂಸ್ಥೆಗಳಂತ ಹೇಳಿದ ಕೂಡಲೇ ತನ್ನ ಹೆಸರಿನ ಬ್ಯಾನರ್ ಹಾಕೊಂಡು ಅಥವಾ ಹೆಸರಿನ ವಿಸಿಟಿಂಗ್ ಕಾರ್ಡ್ ಮಾಡಿಕೊಂಡು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಿದ್ರೆ ಮುಗಿಯಿತು ಎಂಬ ಒಂದು ಅಂಬೋಣ ನಮ್ಮ ಇತ್ತೀಚಿನ ಕೆಲವು ಸಂಘ ಸಂಸ್ಥೆಗಳಾಗಿರ್ತದೆ. ಆದ್ರೆ ಜೆಸಿಐ ಎಲ್ಲಾ ಸಂಘ ಸಂಸ್ಥೆಗಳಿಗಿಂತ ಸ್ಪೆಷಲ್ ಯಾಕಂತ ಹೇಳಿದ್ರೆ, ನಾವು ವೇದಿಕೆಯಲ್ಲಿ ಕುತ್ಕೊಂಡು ಅಧ್ಯಕ್ಷರನ್ನ ಗಮನಿಸ್ತಾ ಇದೆ, ಅವರ ಮಾತು ನನಗೆ ಬಾಯಿಂದ ಕೇಳ್ತಾ ಇರಲಿಲ್ಲ, ಹೃದಯದಿಂದ ತನ್ನ ಇಡೀ ತಂಡ ಯಾವ ರೀತಿ ನಿತ್ಯ ನಿರಂತರವಾಗಿ ಪ್ರಾಸ್ತಾವಿಕದಲ್ಲಿ ತ್ಯಾಗಂ ಸರ್ ಅವರು ಹೇಳಿದ್ರು, ಅವರು ಅವರ ಮಗಳು ನೋಡಿ, ಜೆಸಿಯ ಒಬ್ಬ ಸದಸ್ಯ ಒಬ್ಬ ಅಧ್ಯಕ್ಷರಾದ ಕೂಡಲೇ ಅಲ್ಲಿ ತನ್ನ ಒಬ್ಬನ ಪಾತ್ರ ಇರುವುದಿಲ್ಲ, ಇಡೀ ಕುಟುಂಬದ ಪಾತ್ರವನ್ನು ಕೂಡ ಇವತ್ತು ನಮ್ಮ ಅಧ್ಯಕ್ಷರು ನಿರ್ವಹಿಸಿದ್ದಾರೆ. ಅವರು ಹೇಳ್ತಾ ಇದ್ರು 12 ಗಂಟೆ ಒಳಗಡೆ ವರದಿಯನ್ನ ಕೊಡಬೇಕು ಅಂತೇಳಿ. ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಇವತ್ತು ನಮ್ಮ ವಲಯ 3 ಜಿಲ್ಲೆಗಳೇನೋ ಉಂಟಂತ ಹೇಳಿದ್ರು. ಆ 3 ಜಿಲ್ಲೆಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದು ನಮ್ಮ ಫ್ರಾಂಕ್ಲಿನ್ ಅವರ ನೇತೃತ್ವದ ತಂಡ ಇವತ್ತು 2 ಪ್ರಶಸ್ತಿಗಳನ್ನ ಪಡೆದಿದೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ನಮ್ಮ ಜಿಲ್ಲೆಗೆ ಒಂದು ಕಿರೀಟವನ್ನ ಕೊಟ್ಟಿರುವಂತದ್ದು. ಇಂಥ ಒಂದು ಸಂಸ್ಥೆಯಲ್ಲಿರುವಂತಹ ನನ್ನೆಲ್ಲ ಸಹೋದರ ಸಹೋದರರಿಗೆ ಮತ್ತೊಮ್ಮೆ ಇಡೀ ಜಿಲ್ಲೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಒಂದು ಕ್ಷೇತ್ರದ ಜನತೆಯ ಪರವಾಗಿ ಅವರನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೊಂದು ಕಡೆ ಒಂದು ಮಾತು ಹೇಳ್ಬೇಕಿದ್ರೆ, ಕೆಲವೊಂದು ಸಂಸ್ಥೆಗಳು ಅಥವಾ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಯಾವಾಗ್ಲೂ ಒಂದು ಹೇಳ್ತಾ ಇದ್ರು, ಒಂದು ಕಥೆಯನ್ನ ಹೇಳ್ತಾ ಇದ್ರು. ಇದೊಂದು ಕೇವಲ ಒಂದು ಉದಾಹರಣೆಗೋಸ್ಕರ ಅಷ್ಟೇ. ಒಂದ್ಸಲ ದೇವಸ್ಥಾನದ ಬ್ರಹ್ಮಕಲಶ ಆಗ್ತಾ ಇರ್ತದಂತೆ. ನನ್ಗೆ ಗೊತ್ತಿದೆ, ಯಾವುದೇ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಆಗ್ಬೇಕಿದ್ರೆ ಅಲ್ಲಿ ಒಂದು ಕೊಡಿ ಮರ ಬೇಕಾಗ್ತದೆ. ಆ ಕೊಡಿ ಮರಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಅದನ್ನ ಆಯ್ಕೆ ಮಾಡಬೇಕು, ಅದಕ್ಕೆ ಬೇಕಾದಂತಹ ಪೂಜಾ ಕೈಂಕರ್ಯಗಳಾಗಬೇಕು. ಅಂತ ಒಂದು ಕೊಡಿ ಮರವನ್ನ ಆಯ್ಕೆ ಮಾಡಿ ತರಬೇಕಿದ್ರೆ ಎಲ್ಲ ಒಂದು ಸಂಘ ಸಂಸ್ಥೆಯವರು, ಆ ಒಂದು ಸಂಬಂಧಪಟ್ಟಂತಹ ಎಲ್ಲ ಕಮಿಟಿಯವರು ಸೇರ್ಕೊಳ್ತಾರೆ. ಬಹಳ ಖುಷಿ. ಈಗಂತೂ ನಮ್ಮ ಕೈಯಲ್ಲಿ ನಮ್ಮನ್ನು ಮೀರಿಸುವಂತಹ ಒಬ್ಬ ಹುಚ್ಚುತನದ ಹುಚ್ಚಪ್ಪ ಇದ್ದಾನೆ. ಜಂಗಮವಾಣಿ ಇಲ್ಲದಿದ್ದರೆ ಮಕ್ಕಳನ್ನಾದ್ರೂ ಬಿಟ್ಟು ಹೋಗ್ತೇವೆ, ಯಾವಾಗ ಮೊಬೈಲ್ ಬಿಟ್ಟು ಹೋಗ್ತೇವೆ ಆ ದಿವಸ ಅರೆ ಮರಲೇರ್ ಅಂತೇಳಿ ಆಗುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಜನ. ಅನಿವಾರ್ಯ. ಅಂತ ಒಂದು ಸಂದರ್ಭದಲ್ಲಿ ಬಹಳ ಒಳ್ಳೆ ಪಂಚೆ ಹಾಕೊಂಡಿದ್ದಾರೆ, ನಮ್ಮಂತ ಅಕ್ಕಂದಿರೆಲ್ಲ ಒಳ್ಳೆ ಸೀರೆಲ್ಲ ಹಾಕೊಂಡಿದ್ದಾರೆ. ಆ ಕೊಡಿ ಮರವನ್ನ ಎತ್ಕೊಂಡು ಬಂದದ್ದು ಸೆಲ್ಫಿ ಹೊಡೆದದ್ದು. ಅಷ್ಟೊತ್ತಿಗೆ ಆಗುವಾಗ ಮಧ್ಯದಲ್ಲಿ ಒಂದು ಗದ್ದೆ ಬರುತ್ತಂತೆ. ಗದ್ದೆಯಲ್ಲೆಲ್ಲ ನಾಟಿ ಮಾಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ತುಂಬಾ ಕೆಸರಿದೆ. ಅಧ್ಯಕ್ಷರು ತಮ್ಗೆ ಗೊತ್ತಿದೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರನ್ನು ಈಗಲೂ ಗಮನಿಸ್ತಾ ಇದ್ದಾರೆ. ಒಳ್ಳೆ ಸೂಟು ಬುಟ್ಟು ಹಾಕೊಂಡು, ಇದು ನಿಮ್ಮ ಗೌರವ, ನಿಮ್ಮ ಸಂಸ್ಥೆ ಇರುವಂತಹ ಒಂದು ನೀವು ರೂಢಿಸಿಕೊಂಡಿರುವಂತಹ ನೀತಿ. ಅಧ್ಯಕ್ಷರು ಎದುರಲ್ಲಿದ್ದಾರೆ, ಕಾರ್ಯದರ್ಶಿಗಳು ಹಿಂದ್ಗಡೆ ಇರ್ಲೇಬೇಕಲ್ವಾ? ಯಾಕಂತ ಹೇಳಿದ್ರೆ ಕೊನೆಯದು ಎಲ್ಲವನ್ನ ಪೂಜೆ ಎಲ್ಲ ತರುವುದು ಕೊನೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಸೊ ಅಧ್ಯಕ್ಷರು ಮುಂದಿನಿಂದಿರ್ತಾರೆ, ಮಧ್ಯದಲ್ಲಿ ಕಮಿಟಿಯಲ್ಲಿ ನನ್ನಾಗೆ ಎಲ್ಲ ಸ್ವಲ್ಪ ಸೆಲ್ಫಿ ಹೊಡ್ಕೊಂಡಿರ್ತಾರೆ. ಗದ್ದೆ ಬರುವಷ್ಟೊತ್ತಿ ಹೊತ್ತಿಗೆ ಅಧ್ಯಕ್ಷರಿಗೆ ಭಾರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಅದು ನೆನ್ಸ್ಕೊಳ್ತಾರಂತೆ, ಏನೋ ನಾನೇನೋ ವ್ರತದಲ್ಲಿರ್ಲಿಲ್ವೇನೋ ಅಥವಾ ಏನೋ ಭಾರ ಹೊತ್ಕೊಂಡು ಬಂದು ಸುಸ್ತಾಗ್ತಾ ಇದೆ ಅಂತ ಹೇಳಿ. ಫೋಟೋಗ್ರಾಫರ್ಸ್ ನಮ್ಮ ಹೊಸಕೂರಲ್ಲಿ ನಾಸಿಕ್ ಇರ್ಬೋದು, ಮತ್ತೆಲ್ಲ ನನ್ನ ಬಂಧು ಮಿತ್ರರೆಲ್ಲ ಫೋಟೋ ತೆಗೆದದ್ದು ಅವರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ. ಗದ್ದೆಯನ್ನ ಪಾಸ್ ಆಗಿ ಮೇಲ್ಗಡೆ ನಿಲ್ಬೇಕಿದ್ರೆ ಅಧ್ಯಕ್ಷರದ್ದು ಮತ್ತು ಅಲ್ಲಿರುವ ಕಮಿಟಿ ಯಾರು ಪ್ರಧಾನರಿರ್ತಾರ ಅವರ ಪಂಚೆ ಒದ್ದೆ ಆಗಿರ್ತದೆ, ಕೆಸರಾಗಿರ್ತದೆ, ಅಕ್ಕಂದಿರ ಸೀರೆ ಎಲ್ಲ ಒದ್ದೆ ಆಗಿರ್ತದೆ, ಕೆಳಗಡೆ ಎಲ್ಲ ಕಾಲೆಲ್ಲ ಕೆಸರು ಮೆಟ್ಟಿರ್ತದೆ. ಆದ್ರೆ ಮಧ್ಯದಲ್ಲಿ ಯಾರು ನೇತಾಡ್ಕೊಂಡಿರ್ತಾರೆ ಅವರು ಮತ್ತೆ ಫೋಟೋ ಫೋಸ್ ಅನ್ನ ಫುಲ್ ಕಾಪಿ ತೆಗಿತಾ ಇದ್ದಾರೆ. ಇದರ ಅರ್ಥ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಿ. ಒಂದು ಸಂಸ್ಥೆಯನ್ನ ಕಟ್ಟಿದ ಮೇಲೆ ಆ ಅಧ್ಯಕ್ಷ ಆಯ್ತಾ ತುವಾಡು ತುಕ ಏತ್ ಮನ್ಪಿ ಆಯ್ತಾ ಕಾರ್ಯದರ್ಶಿ, ಈ ರೀತಿ ಆ ಭಾರವನ್ನೆಲ್ಲ ಕೇವಲ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ಅಥವಾ ಪ್ರಧಾನರಿಗೆ ಹಾಕುವಂತ ಇಂಥ ಪರಿಸ್ಥಿತಿಯಲ್ಲಿ ನಾನು ಪ್ರತಿ ಸಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಜೆಸಿಯ ನಮ್ಮ FB ಗಳಲ್ಲಿ ನೋಡ್ತಾ ಇರ್ತೇನೆ. ನನ್ನ ಸರ್ ಹತ್ರ ಕೇಳ್ತದೆ, ಏನಾದ್ರೂ ಒಂದು ಆಕ್ಟಿವಿಟೀಸ್ ಜನರಿಗೆ ಕೊಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಇವರು ಮಾಡಿದಂತ ಸೇವೆ ಅದು ನಿಜವಾಗಿಯೂ ದೇವರು ಮೆಚ್ಚುವಂತ ಕೆಲಸ. ಯಾರು ಕೂಡ ಕುತ್ಕೊಳ್ಳಿಲ್ಲ, ಅವರ ಇಡೀ ತಂಡ ಇಡೀ ಕೊರೋನಾದಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಎಲ್ಲ ಒಂದು ವರ್ಗದ ಜನರ ಮೂಲಕ ಕೂಡ ಅವರಿಗೆ ಕಿಟ್ ಕೊಡಿರ್ಬೋದು, ಆರೋಗ್ಯದ ಮುಖಾಂತರ ಇರ್ಬೋದು, ಮಾಸ್ಕ್ ಕೊಡುವಂಥದ್ದು, ಇಂಥ ಸೇವೆಗಳು ನಮಗೆ ಆಗ್ಬೇಕು. ಆಗ ನಾವು ಬೆಳೀತೇವೆ, ನಮ್ಮ ವ್ಯಕ್ತಿತ್ವವು ಬೆಳೀತದೆ, ನಾವು ಕಟ್ಟಿ ಬೆಳೆಸುವಂತ ಸಂಸ್ಥೆ ಕೂಡ ಬೆಳೀತದೆ. ಅದಕ್ಕೋಸ್ಕರ ಆಗ್ಲೇ ತ್ಯಾಗಂ ಮಾಸ್ಟರ್ ಹೇಳಿದ್ರು, ತ್ಯಾಗಂ ಮಾಸ್ಟರ್ ಅಂತಹ ಒಂದು ಸದೃಢವಾದಂತಹ ಈ ಒಂದು ಸಂಘವನ್ನ ಕಟ್ಟಿಕೊಂಡವರು ಮತ್ತು ಅದಕ್ಕೆ ಪೂರಕವಾಗಿ ಇಬ್ಬರು ಘಟಾನುಘಟಿ ಅವರಿಗೆ ಮಾರ್ಗದರ್ಶಕರಿರುವಂತದ್ದು ಆ ಸೌಭಾಗ್ಯ ಅಂತ ಹೇಳ್ತಾ, ಸ್ನೇಹಿತರೆ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನೂ ಇಲ್ಲದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಇಂತಹ ಒಂದು ಸಪ್ತಾಹದ ಉದ್ಘಾಟನೆಯನ್ನ ಕೊಟ್ಟಿದ್ದಾರೆ. ಸಪ್ತ ಋಷಿ
ಋಷಿಗಳು, ಸಪ್ತ ನದಿಗಳು, ಸಪ್ತ ಮಾತೃಕೆಯರು ಒಂದು ಸೇರಿದಾಗ ಯಾವಾಗ ಒಂದು ಕಾರ್ಯಕ್ಕೆ ಯಶಸ್ಸು ಸಿಗ್ತದ, ಅಂತಹ ಒಂದು ಜೆಸಿ ಸಪ್ತಾಹದ ಗಂಗೋತ್ರಿ ಉತ್ಸಾಹದ ಬಂಧನ್ 2021 ಬಹಳ ಒಳ್ಳೆಯ, ನನಗೆ ಬಹಳ ಖುಷಿ ಆಯ್ತು. ಬಂಧನ್, ಆ ಒಂದು ಬಾಂಧವ್ಯತೆ, ಐಕ್ಯತೆ, 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಜನರು ಸೇರಿ ಈ ಸಮಷ್ಟಿ ಒಂದು ಹಾಡನ್ನ ಕೇಳಿದ್ದೇವೆ. ಅದು ಬಹುಶಃ ನಮ್ಮ ನಾಡಗೀತೆಯ ತರ ಇರ್ತದೆ. ಯಾವಾಗಲೂ ತ್ಯಾಗಮ್ಮ ಅವರು ಹೇಳುದು ಹಾಡುಗಾರಿಕೆ ಅಂತೂ ಅಲ್ಲವೇ ಅಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು 10 ಮನಸ್ಸುಗಳನ್ನ ಒಟ್ಟು ಮಾಡಿ ಒಂದೇ ಒಂದು ಛತ್ರದ ಅಡಿಯಲ್ಲಿ ಈ ರೀತಿಯ ಒಂದು ವಿನೂತನವಾದ ಕಾರ್ಯಚಟುವಟಿಕೆಗಳಲ್ಲಿ ಅವರು ಬೆಳೀತಾ ಇಲ್ಲ. ಸಮಾಜಕ್ಕೆ ಅವರಿಗೆ ಗೊತ್ತಿಲ್ಲದೆ, ಅವರಿಗೆ ಅರಿವಿಲ್ಲದೆ ಏನೋ ಒಂದು ಹೊಸತನವನ್ನು ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಈ ಜೆಸಿಯ ಒಂದು ತಂಡಕ್ಕೆ ಮತ್ತಷ್ಟು ಜನರು ಅವರು ಸೇರ್ಪಡೆಗೊಳ್ಳಲಿ, ಇವರಿಂದ ಮತ್ತಷ್ಟು ಸೇವಾ ಕೈಂಕರ್ಯಗಳು ಲೋಕಾರ್ಪಣೆಯಾಗಲಿ ಎಂಬ ಸದುದ್ದೇಶದೊಂದಿಗೆ ಇಡೀ ಜನತೆಯ ಪರವಾಗಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯಗಳನ್ನು ಕೋರ್ತಾ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕೊರೋನಾ ಮಹಾಮಾರಿಯ 3ನೇ ಅಲೆ ಮಕ್ಕಳಿದ್ದಾರೆ, ಯಾಕಂದ್ರೆ ನಾನೊಬ್ಬಳ ಆರೋಗ್ಯ ಕಾರ್ಯಕರ್ತೆ. ದಯವಿಟ್ಟು ಎಚ್ಚರಿಕೆವಾಗಿರಿ. ಈಗಾಗಲೇ ಶುಕ್ರವಾರದ ನಂತರ ಶಾಲೆಗಳು ಆರಂಭವಾಗುತ್ತೆ, ಹೆದರ್ಬೇಕಾಗಿಲ್ಲ. ವ್ಯಾಕ್ಸಿನೇಷನ್, ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಇದನ್ನು ಸಂದೇಶ ಅಂತ ತಿಳ್ಕೊಳ್ಳಿ ದಯವಿಟ್ಟು. ಕೋವ್ಯಾಕ್ಸಿನ್ ತಗೊಂಡವರು 26 ದಿನಗಳ ನಂತರ ಕೊಡಿ, ಕೋವಿಶೀಲ್ಡ್ ತಗೊಂಡವರು 84 ದಿನಗಳ ನಂತರ ಎಲ್ಲಿ ಹೋದ್ರು ಕೊಡ್ಬೋದು. ಅದಕ್ಕೆ ಬೇಕಾದಂತ ಸರ್ಕಾರದ ಸೂಕ್ತ ವ್ಯವಸ್ಥೆಗಳಿದೆ. ಆರೋಗ್ಯವಂತರಾಗಿರಿ, ಬೇಡದ ಊಹಾಪೋಹಗಳಿಗೆ ಕಿವಿಗೊಡದೆ ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕೆ ಆ ಭಗವಂತ ಸರ್ವಧರ್ಮದ ದೇವರುಗಳ ಆಶೀರ್ವಾದ ನಿಮ್ಗಿರ್ಲಿ ಎಂಬ ಶುಭಾಶಯಗಳೊಂದಿಗೆ ಮತ್ತೊಮ್ಮೆ ಈ ಸ್ಥಾನಮಾನವನ್ನು ನೀಡಿದಂತ ನನ್ನೆಲ್ಲ ಮಿತ್ರರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತಾ, ನಿತ್ಯ ನಿರಂತರವಾಗಿ ನೀವು ಮತ್ತಷ್ಟು ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ನೀವು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸಂಸ್ಥೆ ಬೆಳೆಯಲಿ ಎಂಬ ಶುಭ ಹಾರೈಕೆಯಿಂದ ಮಾತಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಕುಮಾರ್ ಕೋಡಿ, ಅದೇ ರೀತಿ ಮೋಹನ್ ಶಿರ್ಲಾಲು, ಅದೇ ರೀತಿ ಪ್ರಶಾಂತ್ ನಾಯ್ಕ್, ಡಾಕ್ಟರ್ ಪ್ರಶಾಂತ್ ನಾಯ್ಕ್, ಅದೇ ರೀತಿ ಹರೀಶ್ ಕುಮಾರ್ ಕೋಡಿ, ಹರೀಶ್ ಕುಮಾರ್, ಭಾಷಾ ಸಾಂಬಾರ್ ತೋಟ, ಪವಿತ್ರ ಗಣೇಶ್, ಅದೇ ರೀತಿ ನಮ್ಮ ಈ ದಿನ ಕಾರ್ಯಕ್ರಮ ನಮ್ಮ ಜೊತೆಗಿದ್ದಾರೆ ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯ ಉಪಾಧ್ಯಕ್ಷರಾದಂತಹ ಪವರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಅನ್ಸಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹೂವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಮೊಹಮ್ಮದ್ ಅನ್ಸಾರ್, ಅದೇ ರೀತಿ ಅಜೀಜ್ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮದಲ್ಲಿ. ದಯವಿಟ್ಟು ಮುಂದೆ ಒಂದು ಹೂವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತಾ ಇದ್ದೀನಿ. ಅಜೀಜ್ ಅವರು, ಎಲ್ಲರಿಗೂ ಗೌರವ. ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ, ಬಹುಮಾನ ವಿತರಣೆ. ಈಗ ಈ ಬಹುಮಾನ ನಾವು ಅಂದ್ರೆ ಜೆಸಿ ಸಪ್ತಾಂಗ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. ಈ ಕ್ರೀಡಾಕೂಟದ ಬಹುಮಾನವನ್ನು ವಾಚಿಸಲಿಕ್ಕಿದ್ದಾರೆ ಜೆಸಿ ಪ್ರೀತಮ್ನವರನ್ನ. ಇವರು ಬಾಲ್ ಥ್ರೋ ಮಹಿಳಾ ವಿಭಾಗ ಪ್ರಥಮ ಸ್ಥಾನ ಮಂಜುಳಾ. ಈ ಬಹುಮಾನವನ್ನು ನಮ್ಮ ಈ ದಿನದ ಉದ್ಘಾಟಕರು ಇಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಲಕ್ಷ್ಮೀ ಗಟ್ಟಿ ಮೇಡಮ್ ಅವರ ಪರವಾಗಿ ಬೇರೆಯವರು ಸ್ವೀಕರಿಸಬಹುದು ಅವರ ಬಹುಮಾನವನ್ನು. ಮಂಜುಳಾ ಇವರ ಪರವಾಗಿ ಸಂತೋಷ್ ಇವರು ಬಹುಮಾನವನ್ನು ಸ್ವೀಕರಿಸುತ್ತಾರೆ. ಪ್ರಮೀಳಾ ಇವರ ಪರವಾಗಿ ಸುಪುತ್ರಿ JGCI ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದ ಫಿಯೋನಾ ರವರು ಸ್ವೀಕರಿಸುತ್ತಿದ್ದಾರೆ. ಯುವತಿಯರ ವಿಭಾಗ ಪ್ರಥಮ ಬಹುಮಾನ ಜೆಸಿಕಾ, ಹಾಗೆಯೇ ಬಾಲ್ ಪಾಸಿಂಗ್ ಪ್ರಥಮ ಬಹುಮಾನ ಚಂಚಲಾಕ್ಷಿ, ಪ್ರಥಮ ಬಹುಮಾನ HGF JC ಜಯಲಕ್ಷ್ಮಿ, ದ್ವಿತೀಯ ಬಹುಮಾನ ರುವಿತಾ, ಬಕೆಟ್ ಬಾಲ್ ಥ್ರೋ ಪ್ರಥಮ ಬಹುಮಾನ ಕ್ರಿಸ್ಟಿನ್ ಮೊಂತೇರೋ, ಇವರ ಸುಪುತ್ರ ಪ್ರದೀಪ್ ಅವರು ಬಹುಮಾನವನ್ನು ಸ್ವೀಕರಿಸಿದ್ದಾರೆ.
ಹಾಗೆಯೇ ಪುರುಷರ ವಿಭಾಗ ನಮ್ಮ ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ನ, ಹೊರಗೆ ಕೈ ಚಪ್ಪಾಳೆ ನಮ್ಮ ಅಧ್ಯಕ್ಷರಿಗೆ. ಕಾರ್ಡ್ ಗೇಮ್ ಪ್ರಥಮ ಬಹುಮಾನ ಸಂತೋಷ್, ದ್ವಿತೀಯ ಬಹುಮಾನ ಪ್ರದೀಪ್. ಎಲ್ಲ ವಿಜೇತರಿಗೆ ಶುಭಾಶಯಗಳು. ಧನ್ಯವಾದಗಳು ಪ್ರೀತಮ್. ಮುಂದಿನ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ. ಮೊದಲಿಗೆ ಜೆಸಿ ಕಮಲಪತ್ರ ಪ್ರಶಸ್ತಿ ಪ್ರದಾನ ವಾಚನ ಮೋಹನ್ ಸುಲ್ಲಾಲ್ ಇವರಿಂದ. ಈ ದಿವಸದ ಕಮಲಪತ್ರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ನಮ್ಮ ಜೆಸಿಯ ಪೂರ್ವಾಧ್ಯಕ್ಷ ಆಗಿರುವಂಥ ಜೆಸಿ ಹರೀಶ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ಬಹಳ ಪ್ರೀತಿಪೂರ್ವಕ ವೇದಿಕೆಗೆ ನಾನು ಆಹ್ವಾನಿಸಿದ್ದೇನೆ. ದಯವಿಟ್ಟು ಆಸನವನ್ನು ಸ್ವೀಕಾರ ಮಾಡಬೇಕು. ಸಾಧಕರೇ, ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಎಂಬ ನಾಣ್ಣುಡಿಯಂತೆ ಸುಮಾರು 25 ವರ್ಷಗಳಿಂದ ಅಧ್ಯಾಪನ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದ ಕೀರ್ತಿಗೆ ಪಾತ್ರರಾಗಿರುವಿರಿ. ಮುಡಿಪು ಭಾರತೀಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಶಾಲೆಗೆ ಆಧುನಿಕತೆಯ ಸ್ಪರ್ಶವನ್ನು ನೀಡಬೇಕು ಎನ್ನುವ ಉದ್ದೇಶದೊಂದಿಗೆ ಶಾಲೆಯ ಸಂಪೂರ್ಣ ಆವರಣವನ್ನು ನವೀಕರಣಗೊಳಿಸಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಶೌಚಾಲಯವನ್ನು ನಿರ್ಮಾಣಗೊಳಿಸಿ ಕ್ರೀಡೆಗೆ ಉತ್ತೇಜನ ನೀಡಬೇಕೆಂಬ ಸದುದ್ದೇಶದಿಂದ ಕ್ರೀಡಾ ಸಾಮಗ್ರಿಗಳ ಖರೀದಿ, ಉದ್ದ ಜಿಗಿತ, ಎತ್ತರ ಜಿಗಿತ ಅಂಕಣಗಳನ್ನು ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಹಾಗೆ ಯಂತ್ರಗಳ ಕೊಡುಗೆ ಮುಂತಾದವುಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸಿ ಜನಮೆಚ್ಚುಗೆ ಗಳಿಸಿದ್ದೀರಿ. ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದ ತಾವು ಪ್ರತಿಭಾ ಕಾರಂಜಿಯಲ್ಲಿ ಜನಪದ ನೃತ್ಯ, ಕಥೆ ಹೇಳುವುದು, ಭಾಷಣ ಮುಂತಾದವುಗಳಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಲು ತರಬೇತಿ ನೀಡಿರುವಿರಿ. ಮಾತ್ರವಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾಯಕತ್ವವನ್ನು ವಹಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿದ ತಾವು ಶ್ರುತಿಲಯ ಕಲಾ ಕೇಂದ್ರ, ಹಬ್ಬಕ್ಕ ಉತ್ಸವ ಸಮಿತಿ, ಮೊಸರು ಕುಡಿಕೆ ಉತ್ಸವ, ಶಾರದೋತ್ಸವ ಸಮಿತಿ ಮುಂತಾದವುಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಿರಿ. ನಿಮ್ಮೆಲ್ಲ ಸಾಧನೆಗಳಿಗೆ ಮನ್ನಣೆ ಎಂಬಂತೆ ಹಬ್ಬಕ್ಕ ಟಿವಿಯ ವಾಹಿನಿಯು ಹಬ್ಬಕ್ಕ ಟಿವಿ ಪುರಸ್ಕಾರ, ಜೆಸಿ ವಲಯ 15ರ ಜೆಸಿ ಸಾಧನಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿರುತ್ತವೆ. ಜೆಸಿ ಮಂಗಳೂರು ಕೋಣಜ ಇದರ ಸದಸ್ಯರಾಗಿ ಪೂರ್ವಾಧ್ಯಕ್ಷರಾಗಿ ಸಂಸ್ಥೆಯಲ್ಲಿ ಕಳೆದ 13 ವರ್ಷಗಳಿಂದ ತನು ಮನ ಧನ ಸಹಕಾರ ನೀಡುತ್ತಾ ಬಂದಿರುವ ತಾವು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರವನ್ನು ನೀಡುತ್ತಾ ಬಂದಿರುವಿರಿ ಹಾಗೂ ವಲಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸುವಲ್ಲಿಯೂ ಸೈ ಎನಿಸಿಕೊಂಡಿದ್ದೀರಿ. ಇಂತಹ ಬಹುಮುಖ ಪ್ರತಿಭೆ, ಕ್ರಿಯಾಶೀಲತೆ, ಸದಾ ಹಸನ್ಮುಖಿ ಜೆಸಿ ಮಂಗಳೂರು ಕೋಣಜ ಸಂಸ್ಥೆಗೆ ಏಳಿಗೆಗೆ ಸದಾ ಶ್ರಮಿಸುತ್ತಿರುವ ತಮಗೆ ಈ ವರ್ಷ ಜೆಸಿ ಕಮಲ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಭಿನಂದನೆಗಳು ಸರ್. ತಮ್ಮ ಮುಂದಿನ ಜೀವನ ಉತ್ತಮವಾಗಿ ಸಾಗಲಿ, ಹಾಗೆ ನಮಗೆ ಸಹಕಾರ ನೀಡುತ್ತಾ ಬನ್ನಿ ತಮ್ಮಲ್ಲಿ ಹಾರೈಸುತ್ತಾ 25 ವರ್ಷಗಳ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದೀರಿ. ತಮಗೆ ಮತ್ತೊಮ್ಮೆ ಶುಭಾಶಯನ್ನು ಅರ್ಪಿಸುತ್ತಾ ತಮಗೆ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ನಮ್ಮ ಡಾಕ್ಟರ್ ಪ್ರಶಾಂತ್ ನಾಯಕ್ ಇವರು. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಜೆಸಿ ರಾಮೋಜಿ ಇವರಿಂದ. ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜ್ ದಿನಾಂಕ 15/9/2021 ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ವರ್ಣರಂಜಿತ ಜೆಸಿ ಸಪ್ತಾಹ ಬಂಧನ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಗಣ್ಯರ ಸಮಕ್ಷಮದಲ್ಲಿ ಜೆಸಿ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಪೂರ್ವಾಧ್ಯಕ್ಷರು ಜೆಸಿಎ ಮಂಗಳ ಗಂಗೋತ್ರಿ ಕೊಣಾಜೆ ಇವರಿಗೆ ಸಮರ್ಪಿಸುತ್ತಿರುವ ಜೆಸಿ ಸಾಧನಾ ಶ್ರೀ ಪ್ರಶಸ್ತಿ 2021ರ ಈ ಒಂದು ಪರ್ವಕಾಲದಲ್ಲಿ ಇವರ ಪರಿಚಯ ಸಮ್ಮಾನ ಪತ್ರವನ್ನು ಬಹಳ ಪ್ರೀತಿಯಿಂದ ನಾನಿಲ್ಲಿ ವಾಚಿಸ್ತಾ ಇದ್ದೇನೆ.
ಸಾಧಕರೇ, ದಿವಂಗತ ಟಿ ರಾಮನಾಯಕ್ ಮತ್ತು ಸೀತಾ ಆರ್ ನಾಯ್ಕ್ ಇವರ ಸುಪುತ್ರರಾದ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ರವರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಜೀವ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೈಂದೂರಿನಲ್ಲಿ ಮುಗಿಸಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಕುಂದಾಪುರದ ಬಂಡರ್ಕಾರ್ಸ್ ಕಾಲೇಜಿನಲ್ಲಿ 1992ರಿಂದ 1995ರವರೆಗೆ ಪಡೆದಿರುತ್ತಾರೆ. ಮುಂದೆ ಎಂಎಸ್ಸಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 1997ರಲ್ಲಿ ಮುಗಿಸಿ ಅವರು ರಾಷ್ಟ್ರೀಯ ಮಟ್ಟದ ಯುಜಿಸಿ CSIR ನೆಟ್ ಪರೀಕ್ಷೆಯನ್ನು ಉನ್ನತ ಶ್ರೇಣಿಯೊಂದಿಗೆ ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ KK ವಿಜಯಲಕ್ಷ್ಮಿ ಅವರ ಮಾರ್ಗದರ್ಶನದಲ್ಲಿ ಇವರ ಮಹಾಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುತ್ತಾರೆ. ಇವರ ಅನೇಕ ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶೇಷಾಂಕಗಳಲ್ಲಿ ಪ್ರಕಟಣೆಯಾಗಿದ್ದು ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ತಮ್ಮ ಸಂಶೋಧನಾ ಲೇಖನಗಳನ್ನು ಮಂಡಿಸಿರುವಂತಹ ಅನುಭವವನ್ನು ಹೊಂದಿದವರಾಗಿರುತ್ತಾರೆ. ರಾಷ್ಟ್ರೀಯ ಕಾರ್ಯಾಗಾರ ಮತ್ತು ಸೆಮಿನಾರ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ 2007ರಲ್ಲಿ ಕರ್ನಾಟಕ ಸೈನ್ಸ್ ಕಾಂಗ್ರೆಸ್ ನಡೆಸಿದ ವಿಜ್ಞಾನ ಸಮ್ಮೇಳನದಲ್ಲಿ ಅತ್ಯುತ್ತಮ ಪ್ರಬಂಧ ಮಂಡನೆ ಪ್ರಶಸ್ತಿ, 2014ರಲ್ಲಿ MIT ಮಣಿಪಾಲದಲ್ಲಿ ನಡೆದ ಜೈವಿಕ ತಂತ್ರಜ್ಞಾನ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ ಪ್ರಥಮ ಬಹುಮಾನದೊಂದಿಗೆ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸಿ ಪ್ರಶಸ್ತಿ, ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಕಳೆದ 2012ರ ವಿಶ್ವಸಂಸ್ಥೆಯಿಂದ ಪರಿಸರ ವಿಭಾಗದಿಂದ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಗೋಲ್ಡ್ ಮೆಡಲ್ ಅವಾರ್ಡ್ ಅನ್ನು ಕೂಡ ಪಡೆದಿರುತ್ತಾರೆ. ಶ್ರೀಯುತರು ಹೀಗೆ 10 ಹಲವು ವಿಭಾಗಗಳಲ್ಲಿ ತಮ್ಮ ಸಾಧನಾ ಶಿಖರವನ್ನು ಮುನ್ನಡೆಯುತ್ತಾ ಹೋಗಿಕೊಂಡು ಕರ್ನಾಟಕ ಸರ್ಕಾರದ ಶಿಕ್ಷಣ ಸುಧಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು ದತ್ತು ಸ್ವೀಕರಿಸುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಕೋವಿಡ್-19ರ ಸಾಂಕ್ರಾಮಿಕ ಸಮಯದಲ್ಲಿ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಭಾರತ ಸ್ವತಂತ್ರ ಪೂರ್ವ ಮತ್ತು ನಂತರದ ಐತಿಹಾಸಿಕ ಛಾಯಾಚಿತ್ರಗಳ ದೊಡ್ಡ ಸಂಗ್ರಹಣವನ್ನು ಹೊಂದಿರುತ್ತಾರೆ. ರಕ್ತದಾನ ಶಿಬಿರ, ಹಿರಿಯ ನಾಗರಿಕ ದಾಖಲಾತಿ, ನೇತ್ರದಾನಿಗಳ ಪ್ರತಿಜ್ಞೆ, ಆಶಾ ಕಾರ್ಯಕರ್ತರಿಗೆ ಪೌಷ್ಟಿಕಾಹಾರ ವಿತರಣೆ ಮತ್ತು ಇತರ ಅನೇಕ ಸಾಮಾಜಿಕ ಕಲ್ಯಾಣದಂತಹ ಕಾರ್ಯಕ್ರಮಗಳನ್ನು ತಮ್ಮ ನೆಲೆಯಲ್ಲಿ ಹಮ್ಮಿಕೊಂಡು ಮುನ್ನುಗ್ಗುತ್ತಾ ಬರುತ್ತಿದ್ದಾರೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದಿಂದ ಕುಲಪತಿಗಳ ಕಾರ್ಯಾಲಯದಲ್ಲಿ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಕ ವಿಭಾಗದಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್, ಜೀವ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹೀಗೆ ಶಿಕ್ಷಣ, ಸಂಶೋಧನೆ, ಸಾಹಿತ್ಯ, ಸಾಮಾಜಿಕ ಮುಂತಾದ ಕ್ಷೇತ್ರಗಳಲ್ಲಿ ಗುರುತರವಾದಂತಹ ಸೇವೆಯನ್ನು ಸಲ್ಲಿಸುತ್ತಿರುವಂತಹ JC ಡಾಕ್ಟರ್ ಪ್ರಶಾಂತ್ ನಾಯ್ಕ್ ರವರಿಗೆ ತಮ್ಮೆಲ್ಲರ ಸಮಕ್ಷಮದಲ್ಲಿ JC ಸಾಧನಾ ಶ್ರೀ ಪ್ರಶಸ್ತಿ 2021ರ ಬಹಳ ಅತ್ಯಂತ ಪ್ರೀತಿಯಿಂದ ನಾವು ಕೊಡಮಾಡಲ್ಪಡುತ್ತಿದ್ದೇವೆ. ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರು ಈ ಒಂದು ಪ್ರಶಸ್ತಿ ಪ್ರದಾನವನ್ನು ದಯಮಾಡಿ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ತ್ರಿಕೋಣಜೆ ವಲಯ 15 ಪ್ರಾಂತ್ಯ ಎಫ್ ದಿನಾಂಕ 15/9/2021 ಪುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ವರ್ಣರಂಜಿತ ದೇಸಿ ಸಪ್ತಾಹ ಬಂಧನ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಸಮರ್ಪಿಸುತ್ತಿರುವ ಜೆಸಿ ಯುವ ಪ್ರಶಸ್ತಿ 2021 ಸಾಧಕರೇ ಮಂಗಳೂರು ತಾಲೂಕು ಉಳ್ಳಾಲ ಗ್ರಾಮದ ತೊಕ್ಕೊಟ್ಟುವಿನಲ್ಲಿ ಜನಿಸಿ BA MPhil ಪದವಿ ಪಡೆದು ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಾವು ಮಂಡಿಸಿದ ಭಗವತಿ ಆರಾಧನೆ ಎಂಬ ಸಂಶೋಧನಾ ಪ್ರಬಂಧಕ್ಕಾಗಿ ಪ್ರತಿಷ್ಠಿತ ಡಾಕ್ಟರೇಟ್ ಪದವಿ ಪಡೆದಿರುವುದು ಹೆಮ್ಮೆ ಪಡುವಂತಹ ಸಾಧನೆ. ಊರು ಪರವೂರುಗಳಲ್ಲಿ ಉತ್ತಮ ಕಾರ್ಯಕ್ರಮ ನಿರ್ವಾಹಕರಾಗಿರುವ ನಿಮ್ಮ ಭಾಷಾ ಪ್ರೌಢಿಮೆ ಅಪೂರ್ವವಾದುದು. ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಸಾವಿರಾರು ಮಕ್ಕಳಿಗೆ ತುಳುನಾಡಿನ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ಉಪನ್ಯಾಸ ನೀಡುತ್ತಾ ಉತ್ತಮ ಸಂದೇಶವನ್ನ ಸಮಾಜಕ್ಕೆ ನೀಡುತ್ತಾ ಬಂದಿದ್ದೀರಿ. ಬರಹಗಾರರಾಗಿ, ಸಾಹಿತಿಯಾಗಿ, ಉತ್ತಮ ವಾಗ್ಮಿಗಳಾಗಿ, ಚಿಂತಕರಾಗಿ, ಕವಿಗಳಾಗಿ, ಧಾರ್ಮಿಕ ಶಿಕ್ಷಕರಾಗಿ ಸಮಾಜಕ್ಕೆ ಅನನ್ಯ ಸೇವೆ ನೀಡುತ್ತಾ ಬಂದಿದ್ದೀರಿ. ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂಬ ಮಾತಿನಂತೆ ಸಣ್ಣ ಪ್ರಾಯದಲ್ಲೇ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಕಾಯ, ವಾಚ, ಮನಸ್ಸ ತೊಡಗಿಸಿಕೊಂಡು ಅತ್ಯುತ್ತಮ ಸಾಧನೆಯನ್ನ ಮಾಡಿಕೊಂಡು ಬರುತ್ತಿರುವ ಮಾತ್ರವಲ್ಲದೆ ಗೌರವ ಡಾಕ್ಟರೇಟ್ ಪಡೆದ ನಿಮ್ಮ ಕ್ರಿಯಾಶೀಲತೆಗೆ ಈ ವರ್ಷ ನಮ್ಮ ಘಟಕದ ವತಿಯಿಂದ ಜೆಸಿ ಯುವ ಪ್ರಶಸ್ತಿಯ ಗೌರವ ಅಭಿನಂದನೆಗಳು. ಮುಂದೆಯೂ ತಾವು ಹೆಚ್ಚಿನ ಸಾಧನೆಯನ್ನು ಮಾಡುವ ಸೌಭಾಗ್ಯವನ್ನು ಭಗವಂತ ಕರುಣಿಸುವಂತೆಯೇ ಸ್ನೇಹಿತರು ನಾವೆಲ್ಲ ಒಕ್ಕರಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು. ಇವರ ಸನ್ಮಾನವನ್ನು ವಾಚಿಸಲಿದ್ದಾರೆ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಯಾದ ಎಸ್ ಕಮಲಾಕ್ಷ ಶೆಟ್ಟಿಗಾರ್ ಇವರು. CI ಮಂಗಳ ಗಂಗೋತ್ರಿ ಕೊನಾಜೆ ರೀಜನ್ ಎಫ್ ಝೋನ್ 15 ಇದರ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಪೊಲೀಸ್ ಇಲಾಖೆಯಲ್ಲಿ ಗಣನೀಯವಾಗಿ ಸಾಧನೆಯಾಗಿದ್ದಂತಹ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರಿಗೆ ಇವತ್ತು ಅಭಿನಂದಿಸುವಂತಹ ಸನ್ಮಾನಿಸುವಂತಹ ಕಾರ್ಯಕ್ರಮ. ಸಿಲ್ಯೂಟ್ ದ ಸೈಲೆಂಟ್ ವರ್ಕರ್ ಎನ್ನುವಂತಹ ಪುರಸ್ಕಾರವನ್ನ ಅವರು ಇವಾಗ ಪಡೆದಿರ್ತಾರೆ. ಇವರು 29 ವರ್ಷ ಕಾಲ ಹೆಡ್ ಕಾನ್ಸ್ಟೇಬಲ್ ಆಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಸದ್ರಿ ಅವರು ಶಿವಮೊಗ್ಗದಲ್ಲಿ 4 ವರ್ಷ ಹಾಗೂ ಮಂಗಳೂರು KSRPಯಲ್ಲಿ 25 ವರ್ಷಗಳ ಕಾಲ ಅಪೂರ್ವವಾದ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಇವರು 2020-21ರಲ್ಲಿ ರಾಷ್ಟ್ರಪತಿ ಪದಕ ಪುರಸ್ಕಾರವನ್ನು ಪಡೆದು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಅವರಿಗೆ ಅಭಿನಂದನೆಗಳು.
ಸನ್ಮಾನಿತರ ಪರವಾಗಿ ಮಾತುಗಳಿಗಾಗಿ ನಾನು ಡಾಕ್ಟರ್ ಪ್ರಶಾಂತ್ ನಾಯಕ್ ಇವರ ಹತ್ರ ವಿನಂತಿ. ಇಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಮೂಲಕ ನನ್ನನ್ನು ಮತ್ತು ನನ್ನ ಮಿತ್ರರನ್ನು ನಮ್ಮ ಕೊಡುಗೆ ಅಂತ ಇರ್ಬೋದು, ಅದು ಸೇವೆ ಅಂತ ಏನಿರ್ಬೋದು, ಅದು ಒಂದು ಅಳಿಲು ಸೇವೆ. ನನಗಿಂತಲೂ ಅಥವಾ ನಮಗಿಂತಲೂ ಜಾಸ್ತಿ ಸೇವೆಯನ್ನು ನೀಡುತ್ತಿರೋರು ವೇದಿಕೆ ಮೇಲಿದ್ದಾರೆ, ವೇದಿಕೆ ಕೆಳಗೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈ ಪ್ರಶಸ್ತಿ ಪುರಸ್ಕಾರಗಳಿಗೆ ಅರ್ಹರು. ಮಾತ್ರವಲ್ಲ, ತಾವೆಲ್ಲ ನೋಡ್ತಾ ಇದ್ದೀರಿ, ವೇದಿಕೆ ಮೇಲೆ ಇರುವವರು ಮುಖ್ಯವಾಗಿ ಎಲ್ಲರೂ ಕೂಡ ನಮ್ಮ ಈ ಮಣ್ಣಿನ ಏನು ಋಣ ಇರ್ಬೋದು ಅಥವಾ ಒಂದು ಹೆಸರಿರ್ಬೋದು, ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದವರು. ಅದು ನಮ್ಮ ರವೀಂದ್ರ ರೈಗಳಿರ್ಬೋದು, ಆನಂದ್ ಮಾಸ್ಟರ್ ಇರ್ಬೋದು, ತ್ಯಾಗ ಮಾಸ್ಟರ್ ಇರ್ಬೋದು, ಪ್ರತಿಭಾ ಮೇಡಮ್ ಇರ್ಬೋದು, ಹಾಗೆ ನಮ್ಮ JC ಫ್ರಾಂಕಿ ಕುಟ್ಟನ್ ಇರ್ಬೋದು, ಪ್ರತಿಭಾ ಮೇಡಮ್ ಇರ್ಬೋದು, JC ಭಾಷಾ, ಎಲ್ಲರೂ ಕೂಡ ಬೇರೆ ಬೇರೆ ನೆಲೆಯಲ್ಲಿ JC ಮೂಲಕ ಮಾತ್ರವಲ್ಲ, ಅವರ ತಮ್ಮ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕೀರ್ತಿ ಪತಾಕೆಯನ್ನು ಕರ್ನಾಟಕದಾದ್ಯಂತ ಬೆಳಗಿದ್ದವರು. ಅವರು ಮೂಲಕ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡುತ್ತೇನೆ. ಇಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಒಂದು 2 ನಿಮಿಷದಲ್ಲಿ ಒಂದು ಚಿಕ್ಕ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಒಂದು ಚಿಕ್ಕ ಕಥೆ ಹೇಳ್ತಾ ಇದ್ದೇನೆ ನಿಮಗೋಸ್ಕರ, ದಯವಿಟ್ಟು ಎಲ್ಲರೂ ಕೇಳಿ. ಸುಮಾರು ವರ್ಷಗಳ ಹಿಂದೆ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಮನೆ ಇರ್ತದೆ, ತಂದೆ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ. ಅದರಲ್ಲಿ ಒಬ್ಬ ಚಿಕ್ಕ ಬಾಲಕ. ಆ ಬಾಲಕ ಕಲೀಲಿಕ್ಕೆ ತುಂಬಾ ಶಾಲೆಯಲ್ಲಿ ಮುಂದೆ ಇರ್ತಾನೆ, ಒಳ್ಳೆ ಅಂಗಗಳನ್ನು ತರಿಸ್ತಾ ಇದ್ದಾನೆ. ಆದರೆ ಮನೆಯಲ್ಲಿ ಊಟಕ್ಕೂ ಕೂಡ ಒಂದು ಹೊತ್ತಿನ ಊಟದಂತ ಪರಿಸ್ಥಿತಿ. ಇಂಥ ಸಮಯದಲ್ಲಿ ಆ ಹುಡುಗನಿಗೆ, ಚಿಕ್ಕ ಹುಡುಗನಿಗೆ 12 ವರ್ಷ ಪ್ರಾಯ ಅಷ್ಟೇ. ಆ ಸಮಯದಲ್ಲಿ ಅವರ ತಂದೆ ಮನೆಗೆ ಒಂದು ಏನು ಅವರಿಗೆ ದುಡಿಮೆ ಕೊಡ್ತಾ ಇದ್ದಾರೆ. ತಾಯಿ ಮನೆಯಲ್ಲೇ ಇರ್ತಾರೆ, ತಂದೆ ಒಂದು ಸಂಸ್ಕೃತ ಪಂಡಿತರಾಗಿರ್ತಾರೆ ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಔಷಧಿ ಕೊಡ್ತಾ ಇರ್ತಾರೆ. ಒಂದು ಚಿಕ್ಕ ಇನ್ಕಮ್ ಇರ್ತದೆ. ಅವರು ಸಡನ್ ಆಗಿ ಅವ್ರು ಸಾಯ್ತಾರೆ. ಈ ಹುಡುಗ 12 ವರ್ಷದ ಹುಡುಗ. ಅಂದ್ರೆ ಇವನು ತಂಗಿ ಇರ್ತಾರೆ, ಮನೆ ಜವಾಬ್ದಾರಿ ಪೂರ್ತಿ ಈ 12 ವರ್ಷದ ಹುಡುಗನ ಮೇಲೆ ಬೀಳ್ತದೆ. ಇತ್ತ ಕಡೆ ಶಾಲೆಗೆ ಹೋಗಬೇಕು, ಯಾಕಂದ್ರೆ ಕಲಿಬೇಕಂತ ತುಂಬಾ ಆಸಕ್ತಿ ಇರ್ತದೆ. ತಾನು ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಂತ ಚಿಕ್ಕವನಿರುವಾಗಲೇ ಅವನಿಗಿರ್ತದೆ. 12 ವರ್ಷದ ಹುಡುಗ. ಆ ತಾಯಿ ಕೆಲಸಕ್ಕೆ ಹೋಗೋಗಿಲ್ಲ, ಯಾಕಂದ್ರೆ ಇದು 100 ವರ್ಷಗಳ ಹಿಂದೆ ಈಗಿನ ಹಾಗೆ ಪರಿಸ್ಥಿತಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನಗೆ ಏನು ಗೊತ್ತಿದೆ, 12 ವರ್ಷ ಅಂದ್ರೆ 3-4ನೇ ಕ್ಲಾಸ್ ಇರ್ಬೋದೇನು, ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಏನು ಸ್ವಲ್ಪ ಚಿಲ್ಲರೆ ಪೈಸೆ ಸಿಗ್ತಿದೆ ಅದರಿಂದನೇ ಹೊಟ್ಟೆ ತುಂಬಿಸ್ಕೊಂಡು ಮನೆಯನ್ನ ನೋಡ್ಕೊಂಡು, ಅಂದ್ರೆ ತನ್ನ ಸಂಸಾರ ಅಂದ್ರೆ ತಂದೆ ತಾಯಿಯನ್ನ ನೋಡ್ಕೊಂಡು ಮಾಡ್ತಾ ಇರ್ತಾನೆ. ಇತ್ತ ಕಡೆ ಶಿಕ್ಷಣವನ್ನು ಬಿಡ್ಲಿಲ್ಲ, ಯಾಕಂದ್ರೆ ಯಾವ ಕಷ್ಟ ಸ್ಥಿತಿ ಇದೆ ಅಂತಲೇ ಊಟಕ್ಕೂ ಕೂಡ ಗತಿ ಇಲ್ಲ. ಕಲಿಬೇಕೆಂಬ ತುಂಬಾ ಉತ್ಸುಕತೆ ಇರ್ತದೆ. ಅಂತ ಕಷ್ಟಪಟ್ಟು ಶಿಕ್ಷಣ ಪಡಿತಾನೆ. ಆಯ್ತಾ. ಮತ್ತೆ ಏನಂತ ಹೇಳಿದ್ರೆ ಓದ್ಲಿಕ್ಕೆ ಮನೆಯಲ್ಲಿ ಚಿಮಣಿ ಅಂದ್ರೆ ದೀಪ ಹಚ್ಚಲಿಕ್ಕೆ ಕೂಡ ನಾವು ಚಿಮಣಿ ಎಣ್ಣೆ ಅಂತ ಹೇಳ್ತೇವೆ, ಎಣ್ಣೆ ಕೂಡ ಇರಲಿಲ್ಲ. ಅಂತ ಪರಿಸ್ಥಿತಿ. ಆವಾಗ ಬೀದಿಗೆ ಬಂದು ಬೀದಿಯಲ್ಲಿರುವಂತಹ ಒಂದು ಚಿಕ್ಕ ಲೈಟ್ ನಲ್ಲಿ ಕೆಳಗೆ ಕೂತ್ಕೊಂಡು ಓದ್ತಾನೆ. ಓದಿ ಮುಂದೆ ಬರ್ತಾನೆ. ಮುಂದೆ ಬಂದು ಇಡೀ ರಾಷ್ಟ್ರ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಅನೇಕ ಕೊಡುಗೆಗಳನ್ನ ನೀಡ್ತಾರೆ. ಅಂತ ಮಹಾನ್ ವ್ಯಕ್ತಿ ಬೇರೆ ಯಾರು ಅಲ್ಲ, ನಿಮ್ಗೆಲ್ಲರೂ ಗೊತ್ತಿದೆ, ಸರ್ ಎಂ ವಿಶ್ವೇಶ್ವರಯ್ಯ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬರ್ತಡೇ. ಮತ್ತೆ ಈ ಬರ್ತಡೇಯನ್ನ ನಮ್ಮ ಇದು ಕರ್ನಾಟಕದ ಒಂದು ದೊಡ್ಡ ಹೆಮ್ಮೆ ನಮ್ಗೆಲ್ಲರಿಗೂ. ಇಡೀ ಭಾರತ ಮಾತ್ರ ಅಲ್ಲ, ಶ್ರೀಲಂಕಾ, ತಾಂಜಾನಿಯಾ ಅನೇಕ ದೇಶಗಳಲ್ಲಿ ಇವತ್ತು ಇಂಗ್ಲಿಷ್ ನಲ್ಲಿ ಇಂಡಿಜಿನಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬರ್ತಡೇಯನ್ನ. ನಮ್ಮ ವಿಶ್ವವಿದ್ಯಾಲಯದಲ್ಲೂ ಕೂಡ ಕನ್ನಡ ವಿಜ್ಞಾನ ಸಮ್ಮೇಳನ ಇವತ್ತಿಂದ ಪ್ರಾರಂಭವಾಗಿದೆ. ಅದು ಕೂಡ ವಿಶ್ವೇಶ್ವರಯ್ಯ ಜನ್ಮ ದಿನಾಚರಣೆ ಪ್ರಯುಕ್ತ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಅವರ ಕೊಡುಗೆ ಏನಂತ ಗೊತ್ತಿದೆ. ಅಂದ್ರೆ ನಿಮ್ಗೆ ಅವರ ಸಾಧನೆಗಳನ್ನ ಓದಿದ್ರೆ, ಅವರು ಪಡೆದಂತ ಪ್ರಶಸ್ತಿ ಪುರಸ್ಕಾರಗಳು ಬೇರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಅನೇಕ ವಿಶ್ವವಿದ್ಯಾಲಯಗಳು, ಭಾರತ ಮಾತ್ರ ಅಲ್ಲ, ಭಾರತದ ಹೊರಗಿರುವ ಅನೇಕ ವಿಶ್ವವಿದ್ಯಾಲಯಗಳು ಅವರಿಗೆ ಹಾನರರಿ ಡಾಕ್ಟರೇಟ್ ಕೂಡ ಕೊಟ್ಟಿದೆ. ಆದ್ರೆ ಅವರು ಮಾಡಿರೋ ಸಾಧನೆ, ಕೃಷ್ಣರಾಜ ಸಾಗರ ಇರ್ಬೋದು, ಮೈಸೂರು ಬ್ಯಾಂಕ್ ಇರ್ಬೋದು, ಅನೇಕ ಸಾಧನೆ ನೀವು ನೋಡಿದ್ರೆ ಅದು ಮೈ ಜುಮ್ ಅಂತದೆ. ಅಂದ್ರೆ ಒಬ್ಬ 100 ವ್ಯಕ್ತಿ ಅಂದ್ರೆ 100 ಸಾಮಾನ್ಯ ವ್ಯಕ್ತಿ ಅಲ್ಲ, 100 ಮಹಾನ್ ಸಾಧಕ ವ್ಯಕ್ತಿ ಮಾಡುವಂತ ಕೆಲಸ ಒಬ್ಬನೇ ಮಾಡಿದ್ದಾನೆ. ಅಂತ ಒಬ್ಬ ವಿಶ್ವೇಶ್ವರಯ್ಯ
ನಾವು ಬರ್ತಡೆ ಇವತ್ತು ಅಂತ ಒಂದು ಸುದಿನದಲ್ಲಿ ನಮಗೆ ಈ ಒಂದು ಸನ್ಮಾನ ಸ್ವೀಕರಿಸಿರುವುದು ನಿಜವಾಗಿ ಒಂದು ಸಂತೋಷದ ವಿಷಯ. ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆ JC ಫ್ರಾಂಕಿ ಕುಟಿನೋ ವೇದಿಕೆ ಮೇಲೆ ಇದ್ದಾರೆ. ವಿಶ್ವೇಶ್ವರಯ್ಯಗೂ ನಮ್ಮ ಫ್ರಾಂಕಿ ಅವರಿಗೂ ಕೂಡ ಸಿಮಿಲಾರಿಟಿ ಇದೆ. ಎಲ್ಲರೂ ಒಪ್ತಾರೆ ಅಂತ ನಾನು ಹೇಳ್ತೇನೆ. ನಮ್ಮ JC ಸಂಸ್ಥೆ ಯಾವಾಗಲಿಂದನೂ ಇದೆ. ನಾನು 2004ರಲ್ಲಿ 2003ರಲ್ಲಿ ನಾನು ಕೊಣಾಜೆಗೆ ಉಪನ್ಯಾಸನಕ್ಕೆ ಸೇರ್ಕೊಂಡೆ. ತ್ಯಾಗಮ್ಮ ಅವರ ಪರಿಚಯ ಆಯಿತು, ಅಲ್ಲಿಂದ ಸೇರ್ಕೊಂಡೆ. ಬೇರೆ ಬೇರೆ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಪ್ರಶಸ್ತಿ ಪುರಸ್ಕಾರಗಳು ನಮ್ಮ ಸಂಸ್ಥೆಗೆ, ನಮ್ಮ ಘಟಕಕ್ಕೆ ಬಂದಿದೆ. ಅದರಲ್ಲಿ JC ನಮ್ಮ ಫ್ರಾಂಕಿ ಕುಟ್ಟಿನ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಅವರಿಗೆ ಸಪೋರ್ಟ್ ಆಗಿ ನಿಂತವರು ಪ್ರತಿಮಾ ಮೇಡಮ್ ಅವರು ಸಾಧಾರಣ ಒಂದು 20 ವರ್ಷ ಮಾಡುವಂತ ಕೆಲಸವನ್ನ ನಮ್ಮ JC ಫ್ರಾಂಕಿ ಕುಟಿನ ಒಬ್ಬರು ಮಾಡಿದ್ದಾರೆ. ಅವರ ಸಾಧನೆಗಳನ್ನು ಬಹುಶಃ ಇವತ್ತು ಓದ್ತಾರೆ ಇಲ್ಲ ಗೊತ್ತಿಲ್ಲ, ಇನ್ಸ್ಟಾಲೇಷನ್ ಟೈಮಲ್ಲಿ ಓದ್ಲಿಕ್ಕೆ ಹೇಳಲಿಕ್ಕಿದೆ. ಯಾವ ರೀತಿ ವಿಶ್ವೇಶ್ವರಯ್ಯನವರು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನ ವಿಶ್ವರಾಜ್ಯದಿಂದ ಬೆಳಗಿದರು, ಅದೇ ರೀತಿ ನಮ್ಮ JC ಫ್ರಾಂಕಿ ಕುಟಿನ ಅವರು ನಮ್ಮ ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ JC ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಇವತ್ತು ನೀವು ಎಲ್ಲೇ ಹೋಗ್ಲಿ, ಕರ್ನಾಟಕ ಮಾತ್ರವಲ್ಲ, ಮಂಗಳ ಗಂಗೋತ್ರಿ ಅಂತ ಹೇಳಿದ್ರೆ ನಿಮಗೆ JC ಅಂತ ಐಡೆಂಟಿಫೈ ಮಾಡ್ತಾರೆ. ಬೇಕಂತ ಮಾರ್ಗದರ್ಶನ ನೀಡಿದ್ದೆ. ಈ ಸಂದರ್ಭದಲ್ಲಿ ಯುವ ಪ್ರಶಸ್ತಿ ಸ್ವೀಕರಿಸಿದಂತ ನಮ್ಮೆಲ್ಲರ ಮಿತ್ರರಾದಂತಹ ಅರುಣ್ ಉಳ್ಳಾರ್ ತಮ್ಮ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ರೆ. ನಿಜಕ್ಕೂ ಒಂದು ಮೆಚ್ಚುವಂತಹ ಪ್ರಯತ್ನ. ಇದರಲ್ಲಿ ಈ ವರ್ಷ ಪ್ರಾರಂಭಗೊಂಡಿರುವಂತಹ ಯುವಜನ ಎನ್ನುವಂತಹ ಪ್ರಶಸ್ತಿಗೆ ನನ್ನನ್ನು ಬಾಧ್ಯನನ್ನಾಗಿಸಿದ್ದು ಅದು ಸಹಜವಾದ ಹರ್ಷಕ್ಕೆ ಕಾರಣ ಆಗಿದೆ. ಪ್ರಥಮ ಬಾರಿಯ ಪ್ರಯೋಗಕ್ಕೆ ನಾನು ಒಳಗಾದೆ ಎನ್ನುವಂತಹ ಸಂತೃಪ್ತಿ, ಸಂತೋಷ ಕೂಡ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿ ಸ್ವೀಕಾರ ಮಾಡಿದ ಮುಖ್ಯ ಕಾರಣವನ್ನಿಟ್ಟುಕೊಂಡು ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂಬುದು ನನ್ನ ಅನಿಸಿಕೆ. ಆದರೆ ಡಾಕ್ಟರೇಟ್ ಪದವಿ ಮತ್ತು ಹಲವು ಡಾಕ್ಟರೇಟ್ಗಳಿಗೆ ಕಾರಣರಾದಂತಹ ಪ್ರಶಂಸರೆಲ್ಲ ಇದ್ದಾರೆ. ಅವರ ಎದುರು ನಾವು ಎಳದೇ ಇರುವುದಷ್ಟೇ. ನನ್ನ ಪ್ರಕಾರ ಆ ಡಾಕ್ಟರೇಟ್ ಪದವಿಗಲ್ಲ ಇದು ಗೌರವ. ಬರಿಯ ಡಾಕ್ಟರೇಟ್ ಆಗಿದ್ರೆ ಆಗ ತ್ಯಾಗಂ ಸರ್ ಬಹಳ ಅರ್ಥಪೂರ್ಣವಾಗಿ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಅವರು ಹೇಳಿದ್ರು. ಬರಿಯ ಡಾಕ್ಟರೇಟ್, MPhil, MA ಇಂತಹ ಪದವಿಗಳಾಗಿದ್ರೆ ಅದು ಒಂದು ಹಿತ್ತಿಲಿನ ಒಳಗಿನ ಸತ್ತಾಗುತ್ತಿತ್ತೇನೋ. ಬಹುಶಃ ಇವತ್ತು ನಮ್ಮ ಊರಿನಲ್ಲಿ ತೊಕ್ಕೋಟು ಉಳ್ಳಾಳದಲ್ಲಿ ಡಾಕ್ಟರೇಟ್ ಎಂಬುದು ಇದು ಮೊದಲಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಮೊದಲಲ್ಲ, ಸಮುದಾಯದಲ್ಲೂ ಮೊದಲಲ್ಲ, ಯಾವ ರೀತಿಯಲ್ಲೂ ಮೊದಲಲ್ಲ ಇದು. ಆದರೆ ನನಗೆ ಸಿಕ್ಕಿರುವಾಗ ನನ್ನ ಹಿರಿಯರು ಹೇಳ್ತಿದ್ರು, ನಿನ್ನ ವೈಯಕ್ತಿಕ ಸಂಭ್ರಮಗಳು ಯಾವತ್ತು ಸಾರ್ವತ್ರಿಕ ಸಂಭ್ರಮಗಳಾದಾಗ ನೀನು ನಿಜವಾಗಿ ಸಮಾಜದ ಆಸ್ತಿ ಆಗ್ತಿ ಅಂತ. ಬಹುಶಃ ಆ ಮಾತನ್ನು ಇಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ಇದೊಂದು ಸದಾವಕಾಶ ಅಂತ ನಾನು ಅಂದುಕೊಳ್ತೇನೆ. ನನಗೆ ಸಿಕ್ಕಿರುವಂತಹ ವೈಯಕ್ತಿಕ ಪದವಿಯನ್ನು ನನ್ನ ನೆರೆಮನೆಯವರು, ನನ್ನ ಊರಿನವರು, ನಾನು ತೊಡಗಿಸಿಕೊಂಡಂತಹ ಸಂಘ ಸಂಸ್ಥೆಯವರು, ನನ್ನ ಮೇಲೆ ಅಪಾರವಾಗಿರುವ ಪ್ರೀತಿಯನ್ನು ಇಟ್ಟುಕೊಂಡಿರುವಂತಹ ಈ ಸಂಸ್ಥೆಯ ಅನೇಕ ಪದಾಧಿಕಾರಿಗಳು, ಇವರೆಲ್ಲರೂ ಸಂಭ್ರಮಿಸುವಂತಹದ್ದು, ಈ ಮೂಲಕ ಗೌರವಾಧಾರಗಳನ್ನು ತೋರಿಸುವಂತಹದ್ದು, ಅದು ನಿಂತ ಬಗ್ಗೆ ನಮಗೆ ಆದರ್ಶ. ಅದು ಆದರ್ಶ. ಏಕೆಂದ್ರೆ ಅವರು ರಾಜಕೀಯ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಎಲ್ಲದರಲ್ಲಿ ಕೂಡ ಮರೆಯಲ್ಲಿದ್ದು ಆನಂತರ ಪ್ರಭೆಗೆ ಬಂದವರು. ಹಾಗಾಗಿ ಎಲ್ಲ ಹಂತಗಳನ್ನು ದಾಟಿ ಬಂದಾಗ ಮಾತ್ರ ಓರ್ವ ಪರಿಪೂರ್ಣ ನಾಯಕನಾಗ್ತಾನೆ ಎನ್ನುವುದು ಪರಮ ಸತ್ಯ. ತ್ಯಾಗಂ ಸರ್ ಹೀಗೆ ಅನೇಕರು ಬೇರೆ ಬೇರೆ ನೆಲೆಯಲ್ಲಿ ಆದರ್ಶರು. ಅವರು ಇರುವರು ಕೂಡ, ಆನಂದ್ ಮಾಸ್ಟರ್ ಕೂಡ ಇದ್ದಾರೆ. ಶಿಕ್ಷಕ ವೃತ್ತಿಯಲ್ಲಿ ಬೆಳೆಯುವುದಕ್ಕೆ ನನಗೆ ಆದರ್ಶ, ಹೇಗೆ ಸಮಾಜಮುಖಿ ಶಿಕ್ಷಕರಾಗಬಹುದು ಎನ್ನುವುದಕ್ಕೆ ನನ್ನ ಕಣ್ಣೆದುರಿರುವಂತಹ ಮಾದರಿಗಳು. ಹಾಗಾಗಿ ಇಂತಹವರ ಜೊತೆಲ್ಲ ಒಡನಾಟ ಇಟ್ಟುಕೊಂಡಿರುವ ಕಾರಣ ಇವತ್ತು ಇನ್ನಷ್ಟು ಮಂದಿಯ ಜೊತೆ ಪ್ರೀತಿಯಿಂದ ತೊಡಗಿಸಿಕೊಳ್ಳಲು ಸಾಧ್ಯ ಆಗಿದೆ. ಅಂತೂ 7 ವರ್ಷಗಳ ಕೊಚ್ಚಿಯಿಂದ ತೊಡಗಿ ಮಡಿಕೇರಿಯವರೆಗಿನ ನನ್ನ PhD ಅಧ್ಯಯನ ಏನಿದೆ, ಆ ಅಧ್ಯಯನಕ್ಕೆ ಒಂದು ನ್ಯಾಯ ಎನ್ನುವ ಅರ್ಥದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ನೀಡಿದಂತಹ ಶಿಕ್ಷಣ ಕ್ಷೇತ್ರದ ಅತಿ ಉನ್ನತ ಪದವಿಯಾಗಿರುವ ಡಾಕ್ಟರೇಟಿಗೆ ಈ ಮುಖೇನ ಸಾರ್ವಜನಿಕ ನೆಲೆಯ ಗೌರವಾಧಾರಗಳನ್ನು ಸ್ವೀಕರಿಸುವಂತಹದ್ದು ನನ್ನ ಬದುಕಿನ ಸೌಭಾಗ್ಯ ಅಂತ ನಾನು ಅಂದುಕೊಳ್ತೇನೆ. ಈ ಸಂದರ್ಭದಲ್ಲಿ ಈ ಎಲ್ಲ ಅಧ್ಯಯನಕ್ಕೆ ಪೂರಕವಾಗಿರುವ ಮಾಹಿತಿಯನ್ನು ಕೊಟ್ಟಂತಹ ಕೇರಳದ ತೆಯ್ಯಂ ಮತ್ತು
ತುಳುನಾಡಿನ ದೈವ ಕಲಾವಿದರನ್ನು ನಾನು ವಿನೀತ ಭಾವದಲ್ಲಿ ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ಅವರಿಗೆ ಈ ಗೌರವಗಳು ಸಲ್ಲಬೇಕು. ಅವರು ಕೊಟ್ಟ ಸಂಪನ್ಮೂಲಗಳಿಂದ, ಆಕಾರಗಳಿಂದ ಈ ಅಧ್ಯಯನ ಸಾಧ್ಯ ಆಗ್ತದೆ. ಅಲ್ಲದೆ ನನಗೆ ನಿತ್ಯ ನಿರಂತರ ಸಮಾಜ ಜೊತೆಗೆ ಬೆಳೆ ಎನ್ನುವಂತಹ ಮಾರ್ಗದರ್ಶನವನ್ನು ಕೊಟ್ಟಂತಹ ನನ್ನ ಪೋಷಕರನ್ನು, ತಂದೆ ತಾಯಿಗಳನ್ನು ನೆನೆಸ್ತೇನೆ. ನನಗೆ ಸಂಸ್ಕಾರ ಕೊಟ್ಟ ಹಲವು ಸಂಘ ಸಂಸ್ಥೆಗಳನ್ನು ನೆನೆಸ್ತೇನೆ. ನಿತ್ಯ ನಿರಂತರ ಪ್ರತಿ ರಂಗದಲ್ಲೂ ಗುರುತಿಸಿಕೊಂಡು ಆದರ್ಶವಾಗಿರುವಂತಹ ವೇದಿಕೆಯಲ್ಲಿರುವ ಅನೇಕ ಹಿರಿಯರು ಮತ್ತೆ ಸದಾ ಮುಕ್ತವಾದ ಹೃದಯದ ಪ್ರೀತಿಯನ್ನು ತೋರಿಸ್ತಾ ಬಂದಿರುವ ಎಲ್ಲ ನನ್ನ ಸಹೃದಯರು ಅನೇಕ ಪರಿಚಯಸ್ಥರಿಲ್ಲಿದ್ದಾರೆ. ಅವರೆಲ್ಲರಿಗೂ ಅತ್ಯಂತ ವಿನಯ ಭಾವದ ಕರಗಳನ್ನು ಜೋಡಿಸಿಕೊಂಡು ಈ ಪ್ರೀತಿ ನಿರಂತರವಾಗಿರಲಿ. ಮತ್ತು ಇನ್ನು ಮುಂದಿನ ನನ್ನ ಏನು ಒಂದಷ್ಟು ಕನಸುಗಳನ್ನು ಹೊತ್ತ ಪ್ರಯಾಣ ಏನಿದೆ ಅದಕ್ಕೆ ನೀವೆಲ್ಲ ನನ್ನ ಜೊತೆಗಿದ್ದು ಸಹಕರಿಸಿಕೊಂಡು ಏನೋ ಒಂದು ಉತ್ತಮಿಕೆಯತ್ತ ಸಾಗುವಂತಹ ಹವಣಿಕೆ ನನ್ನಲ್ಲಿದೆ. ಅದನ್ನು ಸಾಕ್ಷಿಗೊಳಿಸಲು, ಸಾಕಾರಗೊಳಿಸಲು, ಸಾಕ್ಷಾತ್ಕಾರಗೊಳಿಸಲು ನಿಮ್ಮೆಲ್ಲರ ತುಂಬು ನೆರವನ್ನು ಬಯಸುತ್ತಾ ಅವಕಾಶಕ್ಕಾಗಿ ಅತ್ಯಂತ ವಿನೀತ ಭಾವದ ಕೃತಜ್ಞತೆಗಳು. ಈ ಸನ್ಮಾನ ಬಹುಶಃ ನಾನಾಗಲೇ ಹೇಳಿದ ಹಾಗೆ ನನ್ನ ಪದವಿಗೆ ಸಿಕ್ಕಿದ್ದಲ್ಲ, ನಾನು ತೊಡಗಿಸಿಕೊಂಡಂತಹ ನನ್ನ ಸಮಾಜ ಪ್ರಜ್ಞೆಗೆ ಸಿಕ್ಕಿದ್ದು ಅಂತ ನಾನು ಅಂದುಕೊಳ್ತೇನೆ. ಹಾಗಾಗಿ ಯುವಜನ ಎನ್ನುವ ನೆಲೆಯಲ್ಲಿ ನನ್ನನ್ನು ವಿಶೇಷವಾಗಿ ಗುರುತಿಸಿಕೊಂಡ ಮುಖ್ಯವಾಗಿ ಫ್ರಾಂಕಿ ಫ್ರಾನ್ಸಿಸ್ ಅನ್ನ ಎರಡು ಕೈಗಳನ್ನು ಶ್ರದ್ಧೆ ಮತ್ತು ಭಕ್ತಿ ಎಂಬ ಕೈಗಳನ್ನು ಜೋಡಿಸಿದ್ದೇನೆ. ಎಲ್ಲರ ಚರಣಗಳಿಗೂ ವಿನೀತವಾಗಿ ವಂದಿಸುತ್ತಾ ಅವಕಾಶಗಳಿಗೆ ನಮನಗಳು. ವಂದನೆ. ಈ ದಿನದ ಮದುಮಗ ಅಂತ ಹೇಳ್ಬೋದು ನಮ್ಮ ಪೂರ್ವ ಅಧ್ಯಕ್ಷರು ಆದಂತಹ ಹರೀಶ್ ಕುಮಾರ್. ಎಲ್ರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಜೇಸಿ ಸಪ್ತಾಹದ ಕೊನೆಯ ದಿವಸ ಸಭಾಧ್ಯಕ್ಷರೇ, ವೇದಿಕೆ ಒಂದು ಎಲ್ಲ ಗಣ್ಯರೇ, ಎಲ್ಲರೂ ಕೂಡ ಶುಭವನ್ನು ಸಲ್ಲಿಸುತ್ತಾ ಪ್ರಥಮವಾಗಿ ಜೆಸಿ ಕಮಲ ಪ್ರಶಸ್ತಿಯನ್ನ ಪೂರ್ವಾಧ್ಯಕ್ಷರು ಕೊಡಬೇಕು ಅಂತ ಪೂರ್ವಾಧ್ಯಕ್ಷರು ತುಂಬ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲಿ ನಾನು ಈ ಸಲ ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾನು ಮೊದಲನೇದಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ನಾನು 2012ರಲ್ಲಿ ಅಧ್ಯಕ್ಷನಾಗಿದ್ದೆ. ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸ ನಾವು ಮಾಡಿ, ಇಲ್ಲ ಅಂತಲ್ಲ. ಆದ್ರೆ ಈ ಸಲ ಡ್ಯಾಶಿಂಗ್ ನಮ್ಮ ಅಧ್ಯಕ್ಷರಿದ್ದಾರಲ್ಲ ಫ್ರಾಂಕ್ಲಿ ಬುದ್ದಿನ್ ಅವರು ಬಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಸರ್, ನೀವು ಮಾಡಿದ ಕೆಲಸದಿಂದಾಗಿ ನಮ್ಮ ಮಂಗಳೂರು ಜೆಸಿ ಹೆಸರು ಇನ್ನೂ ಕೂಡ ಸ್ವಲ್ಪ ಮೇಲಿನವರೆಗೆ ಹೋಯ್ತು ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮಗೆ ದೇವರು ಇನ್ನೂ ಕೂಡ ಒಳ್ಳೆಯ ಆಯುರ್ವೇದ ಸುಖ ಸಂಪತ್ತು ಕೊಡ್ಲಿಂದ ಹಾರೈಸ್ತಾ ಇದ್ದಾನೆ. ಎರಡನೇದಾಗಿ ಜೆಸಿ ಸದಸ್ಯರು ತುಂಬ ಹೊಂದಿದ್ದೀರಾ. ಜೆಸಿಯ ಮುಖ್ಯ ಉದ್ದೇಶ ವ್ಯಕ್ತಿತ್ವ ವಿಕಸನ. ನಾನು ಬೆಳಿಬೇಕು, ಫಸ್ಟ್ ನಾನು ಬೆಳಿಬೇಕು. ನಾನು ಹೇಗೆ ಮಾತಾಡೋದು, ನಾನು ಹೇಗೆ ಸಭೆಯನ್ನು ಮೇಂಟೈನ್ ಮಾಡೋದು, ಸಭಾ ಕಾರ್ಯಕ್ರಮ ಮೇಂಟೈನ್ ಮಾಡೋದು ಹೇಗೆ, ವೇದಿಕೆ ಸಿದ್ಧ ಮಾಡೋದು ಹೇಗೆ, ಎಲ್ಲವನ್ನು ಕಲಿಯುವುದು ಜೆಸಿ ಸಂಸ್ಥೆ ಕಲಿಕೆ ಆಗ್ತದೆ. ನಾವೇನು ಅಧ್ಯಕ್ಷನಾಗಿ ಸಾಧನೆ ಮತ್ತೆ ಅದು ಎರಡನೇ ವಿಷಯ. ಅದು ಅವರವರ ಶಕ್ತಿಗೆ ಅನುಸಾರವಾಗಿ ಆರ್ಥಿಕವಾಗಿ ಸದೃಢವಾಗಿದ್ರೆ ಒಳ್ಳೆ ಕಾರ್ಯಕ್ರಮ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಆದ್ರೆ ನಾನು ಫಸ್ಟ್ ಬೆಳಿಬೇಕು, ಇತರರನ್ನು ಬೆಳೆಸಬೇಕು. ನನಗೆ ಇನ್ನೊಂದು ಇಲ್ಲಿ ಖುಷಿ ಅಂತ ಇದ್ರೆ, ವೇದಿಕೆಯಲ್ಲಿ ಇಷ್ಟು ಗಣ್ಯರಿದ್ದಾರೆ, ಅದರಲ್ಲಿ ನಮ್ಮ ಬಾಲ್ಸಾ ಸಾಂಬಾರ್ ತೋಟ ಇದ್ದಾರಲ್ಲ, ನನ್ನ ಶಿಷ್ಯ, ನಾನು ಕಳಿಸಿದ ಮಗು, ಅವರನ್ನು ಜೆಸಿ ತಂದೆ ತಂದು ಅವರು ಅಧ್ಯಕ್ಷರಾದ್ರು. ಆನಂತರ ಅವರೀಗ ಮೇಲ್ಮೇ ಹುದ್ದೆಗೆ ಹೋದ್ರು, ಝೋನಿಗೆ ಹೋದ್ರು. ನನಗೆ ಎಷ್ಟು ಹೆಮ್ಮೆ ಗೊತ್ತಾ? ಯಾಕೆ ಹೇಳಿ, ನಾವು ಜೆಸಿಗೆ ಅವರನ್ನು ಸದಸ್ಯನಾಗಿ ಮಾಡಿದ ಕಾರಣ ಇವತ್ತು ಅವರು ಮುಂದಿನ ಪೋಸ್ಟಿಗೆ ಹೋದ್ರು. ನಾವು ಅಧ್ಯಕ್ಷನಾಗಿ ನಮ್ಮ ಪ್ರಾಯ 55 ಆಯ್ತು, ಮುಗಿದ್ದ ಮಗದ ಅಲ್ವಾ. ಆದ್ರೂ ಜೆಸಿಗೆ ನಾವು ಸದಸ್ಯನಾಗಿ ಸಕ್ರಿಯವಾಗಿ ಭಾಗವಹಿಸ್ತೇನೆ. ಸೀನಿಯರ್ ಸದಸ್ಯನಾಗಿ ಭಾಗವಹಿಸ್ತಾ ಇದ್ದೇನೆ. ಹಾಗೆ ಮುಂದೆ ಯಾರಾದರೂ ಅಧ್ಯಕ್ಷರಾಗುವವರು ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಅಲ್ಲ, ಫ್ರಾಂಕ್ಲಿನ್ ಇಷ್ಟೆಲ್ಲ ಮಾಡಿದ್ರೆ ನನಗೆ ಸಾಧ್ಯ ಉಂಟ ಮಾರಿ ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ? ಖಂಡಿತ ಬೇಡ, ಯಾರು ಹೇಳ್ತಾ ಇಲ್ಲ. ವ್ಯಕ್ತಿತ್ವ ವಿಕಸನ ಮಾಡಿ, ತರಬೇತಿ ಕೊಡಿ. ನಾವು ತರಬೇತಿ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ನನ್ನ ಅಧ್ಯಕ್ಷ ಅವಧಿಯಲ್ಲಿ ತ್ಯಾಗಮಾಸಿ ಅಂತ ಗೊತ್ತಿದೆ, ಅದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಗರ್ಲ್ಸ್ ಹಾಸ್ಟೆಲ್ಗೆ ತರಬೇತಿ ಕೊಟ್ಟಿದ್ದೆವು. ರಾಮಚಂದ್ರ ಅವರು ಬಂದಿದ್ದು, ಬೀಸೋಣ್ಣವರು ಟ್ರೈನರ್ ಆಗಿ ಬಂದಿದ್ರು. ಟ್ರೈನಿಂಗ್ ಎಲ್ಲ ಆಯ್ತು. ಕೊನೆಗೆ 4 ಹುಡುಗಿಯರು ಬಂದರು, ಅವರ ಕಾಲಿರಿದ್ರು. ಯಾಕೆಂದ್ರೆ ಸರ್, ನಾವು ಸುಸೈಡ್ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅಂತ. ಏನು ಸಮಸ್ಯೆ ಗೊತ್ತಿಲ್ಲ, ನಾವು ಆತ್ಮಹತ್ಯೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಈ ನಿಮ್ಮ ವ್ಯಕ್ತಿತ್ವ ತರಬೇತಿಯಿಂದ ನಮ್ಮ ಜೀವನ ಬೆಳಗಿದೆ ಅಂತ ಹೇಳಿದ್ರು. ನನಗೆ ಬೇಕಂತ ಸಾಲದು, ನಾವು ಮಾಡೋದಕ್ಕೆ ಸಾರ್ಥಕ ಆಯ್ತಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಅಧ್ಯಕ್ಷರಾಗುವವರು ಹೆಚ್ಚು ಟೆನ್ಷನ್ ಮಾಡೋ ಅಗತ್ಯ ಇಲ್ಲ. ಜೆಸಿಗೋದು ಖರ್ಚು ಮಾಡಬೇಕು ಮಾರೆ, ಇಲ್ಲ, ಸೀಮಿತ ಖರ್ಚು ಮಾಡ್ಲಿಕ್ಕೆ ಆಗ್ತದೆ.
ಸೀಮಿತ ಖರ್ಚು ಮಾಡ್ಲಿಕ್ಕೆ ಆಗ್ತದೆ. ಮಕ್ಕಳಿಗೆ ತರಬೇತಿ ಕೊಡ್ಬೋದು, ಶಿಕ್ಷಕರಿಗೆ ತರಬೇತಿ ಕೊಡ್ಬೋದು, ಅಂಗನವಾಡಿ ಟೀಚರ್ಸ್ಗೆ ತರಬೇತಿ ಕೊಡ್ಬೋದು, ಆಶಾ ಕಾರ್ಯಕರ್ತರಿಗೆ ತರಬೇತಿ ಕೊಡ್ಬೋದು, ಪೋಷಕರಿಗೆ ತರಬೇತಿ ಕೊಡ್ಬೋದು. ಕೆಲವರು ಸಿಟ್ಟಲ್ಲೇ ಇರ್ತಾರೆ, ವ್ಯಕ್ತಿತ್ವ ವಿಕಸನ ತರಬೇತಿಗೆ ಬಂದಾಗ ಮಾತ್ರ ಅವರು ಬೆಳಗುದು. ಅದು ಒಳ್ಳೆ ಪುಣ್ಯದ ಕೆಲಸ, ಎಷ್ಟು ಒಂದು ಬದುಕಬಹುದು. ಆದ ಕಾರಣ ನಾನು ಹೇಳುವಂಥದ್ದು, ನಾವು ಮಾತ್ರ JC ಮೆಂಬರ್ ಆಗುದಿಲ್ಲ, ಬೇರೆಯವರು ಕೂಡ ನಾವು ಅವರ ಸದಸ್ಯರನ್ನಾಗಿ, ಕೆಲವರಿಗೆ JC ಏನಂತ ಅರ್ಥನೇ ಆಗುದಿಲ್ಲ, ಅವರಿಗೆ ಮನವರಿಕೆ ಮಾಡಿ ಅಂತ ಒಳ್ಳೆ ಕೆಲಸ ನೀವೆಲ್ಲ ಮಾಡಬೇಕು. ಮುಂದಿನ ಬರುವಂತ ಅಧ್ಯಕ್ಷರು ಯಾರು ಕೂಡ ಟೆನ್ಷನ್ ಮಾಡದೆ ಒಳ್ಳೆ ರೀತಿಯಲ್ಲಿ ಸಹಕಾರ, ಅದಕ್ಕೆ ಏನು ಸಪೋರ್ಟ್ ಬೇಕು ಅದೆಲ್ಲ ನಾವು ಖಂಡಿತ ಕೊಡ್ತೇವೆ. ಏನು ಮಾಡಬೇಕು ಕಾರ್ಯ, ಹಣ ಇಲ್ಲದ ಕಾರ್ಯಕ್ರಮ ಮಾಡ್ಲಿಕ್ಕೂ ಆಗ್ತದೆ. ಹಣ ಇಲ್ಲದ JCಯಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ. ಹಣ ಇದ್ರೆ ಒಳ್ಳೆಯ ಕಾರ್ಯಕ್ರಮ ಇನ್ನೂ ಜಾಸ್ತಿ ಮಾಡಿ, ಫ್ರಾಂಕ್ಲಿ ಬುದ್ಧಿನಾಗಿ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡುವುದು. ಒಂದನ್ನು ನಾವು ಖರ್ಚು ಮಾಡಬೇಕು, ಇಲ್ಲಾಂತಂದ್ರೆ ಸಮಾಜವನ್ನು ತೆಗೆದು ಖರ್ಚು ಮಾಡಬೇಕು. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮ JC ಬೆಳವಣಿಗೆ ಆಗ್ತದೆ, ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ. ನಮಗೆ JC ಮೆಂಬರ್ ಆದ್ರೆ ಸಾಕಷ್ಟು ಪರಿಚಯ ಆಗ್ತದೆ. ಇದು ನಾನು ಕೂಡ ಕಂಡುಕೊಂಡಂತ ಒಂದು ಪಾಯಿಂಟ್ಸ್. ಆದ ಕಾರಣ ಎಲ್ಲರನ್ನು ನೀವು ಮೆಂಬರ್ ಆಗಿ ಸದಸ್ಯರಿಗೆ ಇತರ ಸದಸ್ಯರನ್ನ ಮಾಡಿಸಿ, ಜೊತೆಗೆ ಮುಂದೆ ಬರುವಂತ ಅಧ್ಯಕ್ಷರು ಯಾರಿರಲಿ ಅವರಿಗೆ ಒಳ್ಳೆಯ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ಇವತ್ತು ನನ್ನನ್ನು ಅಭಿನಂದಿಸಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಜೊತೆಗೆ ಇವತ್ತು ವೇದಿಕೆಯಲ್ಲಿ ಧನಲಕ್ಷ್ಮಿ ಮೇಡಮ್ ಇದ್ದಾರೆ, ಹಾಗೇನೆ ನಿವೃತ್ತ ಮುಖ್ಯೋಪಾಧ್ಯಾಯರ ರವೀಂದ್ರ ಇದ್ದಾರೆ, ತ್ಯಾಗಂ ಹರೇಕಳ ಇದ್ದಾರೆ, ಪ್ರತಿಮೆ ಹೆಬ್ಬಾರಿದ್ದಾರೆ. ನಾವು ಪುತ್ತೂರು ಶಾಲೆಯಲ್ಲಿ ಮೊದಲು ನಾವು ನೋಡ್ತಾ ಇದ್ವಿ, ಆದ್ರೆ JCಗೆ ಬರ್ತದೆ ನನ್ನ ಕಣ ಮನಸ್ಸು ಎಣಿಸಲಿಲ್ಲ. ತುಂಬಾ ಥ್ಯಾಂಕ್ಸ್ ಮೇಡಮ್. ಈಗ ಆನಂದಕ್ಕೆ ಹಸಿಗಳು ನಮ್ಮಿಂದ ಮೊದಲೇ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಪವಿತ್ರ ಅವರಿದ್ದಾರೆ. ಹಾಗೆ ನನ್ನನ್ನು ಇವತ್ತು ಅಭಿನಂದಿಸಲಿಕ್ಕೆ ನಿಮ್ಮೆಲ್ಲರೂ ಕೂಡ ಒಂದನ್ನು ಸಲ್ಲಿಸಿದ ಎಲ್ರಿಗೂ JCಗೆ ಬನ್ನಿ, ನಿಮ್ಮನ್ನು ಬೆಳಗಿಸಿ ಇದರನ್ನು ಬೆಳಗಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಮುಂದಿನ ಗುರುತಿಸುವಿಕೆ ನಮ್ಮ ರವೀಂದ್ರ ಸರ್ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಬೆಂಗಳೂರು ರಾಜ್ಯ ಸಂಘದ ಪ್ರಚಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಕರ್ನಾಟಕ ಸ್ಕೌಟ್ ರಾಜ್ಯ ಮಟ್ಟದ ತರಬೇತರಾಗಿ ಆಯ್ಕೆಯಾದಂತಹ ನಮ್ಮ ರಾಜ್ಯ ನಮ್ಮೆಲ್ಲರ ಘಟಕದ ಸ್ಥಾಪಕ ಅಧ್ಯಕ್ಷರಾದಂತಹ JC ತ್ಯಾಗಂ ಸರ್ ಅವರಿಗೆ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರವೀಂದ್ರ ಮಾಸ್ಟರ್. ಈಗ ಸದಸ್ಯರ ಗುರುತಿಸುವಿಕೆ. ನಮ್ಮ JC ಮಂಗಳಗೌರವ ಈ ದಿನ ಕಾರ್ಯಕ್ರಮ ಜೊತೆಗಿದ್ದಂತಹ ಸದಸ್ಯರು ದಯವಿಟ್ಟು ಮುಂದೆ ಬಂದು ನಮ್ಮ ಈ ದಿನದ ಅತಿಥಿಗಳಾದ ರವೀಂದ್ರ ಸರ್ ಇವರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಹೆಸರು ಕರೆದ ಹಾಗೆ ಮುಂದೆ ಬಂದು ಹೂವನ್ನು ಸ್ವೀಕರಿಸಿ. ವಸಂತರಾಯ್, ದಯವಿಟ್ಟು JC ವಸಂತರಾಯ್ ಅವರು ಮುಂದೆ ಬರಬೇಕಾಗಿ. ಬಾಬು ಏಕೆ, ಕಮಲಾಕ್ಷ ಶೆಟ್ಟಿಗಾರ್, ಅಬೂಬಕರ್ ಸರ್, ಚನಿಯಪ್ಪ, ನಳಿನ್, ಸಂತೋಷ್, ಪ್ರದೀಪ್, ದಯವಿಟ್ಟು ನಮ್ಮೆಲ್ಲ ಸದಸ್ಯರು ಹೂವನ್ನು ಸ್ವೀಕರಿಸಿ ಒಂದು ಗ್ರೂಪ್ ಫೋಟೋಗಾಗಿ ಸದಸ್ಯರು. ಅದೇ ರೀತಿ JC ರಾಮಾಂಜಿ JC ಸಂಸ್ಥೆಯ JC ಸಪ್ತಾಹ ಅಂತ ಅಂದ್ರೆ ಅದು ಒಂದು ಸಂಸ್ಥೆಯ ವಾರ್ಷಿಕೋತ್ಸವ. ಯಾವ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ನಡೆಯುವುದಿಲ್ಲೋ ಆ ಸಂಸ್ಥೆ ನಿರ್ಜೀವ ಸ್ಥಿತಿಯಲ್ಲಿದೆ ಅಂತಲೇ ಅರ್ಥ. ಆದ ಕಾರಣ ಇದಕ್ಕೊಂದು ಮಹತ್ವ ಉಂಟು ಈ ಒಂದು ಕಾರ್ಯಕ್ರಮಕ್ಕೆ. ಒಂದು ಅದಾದರೆ ಇನ್ನೊಂದು ಮುಖ್ಯವಾಗಿ JC ಸಂಸ್ಥೆ ಎನ್ನುವಂಥದ್ದು ಅದು 18ರಿಂದ 40 ವರ್ಷ ಪ್ರಾಯದ ಯುವಕರ ಒಂದು ಸಂಸ್ಥೆ ಅದು. ಇಲ್ಲಿ ವ್ಯಕ್ತಿತ್ವ, ಇಂಡಿವಿಜುವಲ್ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಸಂಸ್ಥೆ ಇದು. ಆದ ಕಾರಣ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿಯೇ ಅತ್ಯುನ್ನತವಾದಂತಹ ಒಂದು ಸಂಘಟನೆ ಯಾವುದು ಅಂತ ಕೇಳಿದರೆ ಅದು JC ಸಂಘಟನೆ. ಬಹಳಷ್ಟು ಸಂಘಟನೆಗಳು ಉಂಟು. ಲಯನ್ಸ್, ರಾಟ್ರಿ, ಜೈನ್ ಮಿಲನ್, ಸ್ಕೌಟ್ ಗೈಡ್ ಎಲ್ಲ ಸಂಸ್ಥೆಗಳು ವಿದೇಶದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಸಂಸ್ಥೆಗಳು ಕೂಡ ಒಳ್ಳೊಳ್ಳೆ ಸೇವೆಯನ್ನು ಮಾಡ್ತಾ ಇದೆ. ಆದ ಕಾರಣ ಇದು ಒಳ್ಳೆ ಅತ್ಯುತ್ತಮವಾದಂತಹ ಸೇವಾ ಸಂಸ್ಥೆ. ಒಂದು ಹಿರಿಯರ ಮಾತುಂಟು, ಎಲ್ಲರೂ ನೆನಪಿಡಬೇಕಾದಂತಹ ವಿಚಾರ ಎಂತ ಅಂದ್ರೆ, ಸಂಘಟನೆಗಳು ದೋಷಪೂರಿತವಾಗಿರುವುದಿಲ್ಲ, ವ್ಯಕ್ತಿಗಳು ದೋಷಪೂರಿತವಾಗಿದ್ದಾಗ ಸಂಘಟನೆಗಳು ದೋಷಪೂರಿತವಾಗಿರುತ್ತದೆ ಅಂತ ಧನಲಕ್ಷ್ಮಿ ಮೇಡಮ್.
ಆದ ಕಾರಣ ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಜೆಸಿ ಸಂಸ್ಥೆಯಲ್ಲಿರ್ತಕ್ಕಂತಹ ಈ ಯಾರು ಅಧ್ಯಕ್ಷರು, ಈಗ ನಾವು ಯಾರನ್ನು ಹೇಳ್ತಾ ಇದ್ದೇವೋ ಅವರು ಮತ್ತು ಅವರೊಟ್ಟಿಗಿದ್ದಂತಹ ಜನಗಳು ಒಳ್ಳೆಯ ವ್ಯಕ್ತಿಗಳಾಗಿ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡಿದ್ದರಿಂದ ಇದೊಂದು ಒಳ್ಳೆಯ ಸಂಘಟನೆ ಅಂತ ಈ ಈ ಈ ಪರಿಸರದಲ್ಲಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಅದೊಂದು ಅಭಿನಂದನೀಯ. ಅದರಲ್ಲಿ ಏನೋ ಇದೇನೋ ಅತಿಶಯೋಕ್ತಿ ಏನಿಲ್ಲ, ಅದು ಬಹಳ ಒಳ್ಳೆಯ ಕಾರ್ಯ. ಅಂತ ಒಂದು ಕೆಲಸ ಆಗಿದೆ, ಹಾಗೆ ಜೀವ ತುಂಬಿಸುವಂತ ಒಂದು ಕಾರ್ಯ. ಮತ್ತೆ 18ರಿಂದ 40 ವರ್ಷ ಪ್ರಾಯದೊಳಗಿನ ಈ ಸಂಘಟನೆ ಉಂಟಲ್ಲ, ಈ ದೇಶದ ಸಮಸ್ಯೆ ಇರುವುದೇ ಇಲ್ಲಿ. ಯಾಕೆ ಅಂತಂದ್ರೆ ನಮ್ಮ ವಿದ್ಯಾವಂತ ಯುವಕರು, ಈ ಮೊನ್ನೆ ತಾನೇ ಒಬ್ರು ಕವಿ ಬಹಳ ಚಂದವಾಗಿ ಆ ಸಮಾಜದ ಚಂದವಾಗಿ ಅದನ್ನು ನಮ್ಮ ಮುಂದೆ ಇಟ್ಟರು, ನಮ್ಮ ಸಮಾಜ ಹೇಳಿದ್ರು. ಎಂತ ಅಂದ್ರೆ, ಈಗ ತೊಂದರೆ ಎಂತದ್ದು ಅಂತ ಬಹಳ ಸಿಂಪಲ್ ಆಗಿ, ತೊಂದರೆ ಎಂತದ್ದು ಅಂತ ನೋಡಿ, ವಿದ್ಯೆ ಬಂತು, ತೊಂದರೆ ಇಷ್ಟೇ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ವಿಜ್ಞಾನ ಬಂತು ಸಂಸ್ಕೃತಿ ಹೋಯಿತು, ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು, ಜಾತಿ ಬಂತು ಪ್ರೀತಿ ಹೋಯಿತು. ಸಿಂಪಲ್ ಅದು, ಆದ್ರೂ ಕೂಡ ಬಹಳ ಅರ್ಥ ಉಂಟು ಅದಕ್ಕೆ. ಇಂಥದ್ದಲ್ಲ, ವಿದ್ಯೆಯೊಂದಿಗೆ ವಿನಯ ಇರಬೇಕು, ಬುದ್ಧಿಯೊಂದಿಗೆ ಶ್ರದ್ಧೆ ಇರಬೇಕು, ಶ್ರದ್ಧೆಯೊಂದಿಗೆ ವಿವೇಚನೆ ಇರಬೇಕು. ಜಾತಿ ಮಾತ್ರ ಇದ್ರೆ ಸಾಕೋದಿಲ್ಲ, ಜಾತಿಯ ಮಧ್ಯೆ ಪ್ರೀತಿ ಇರಬೇಕು ಎನ್ನುವಂತ ಈ ಒಂದು ವಿಚಾರಗಳ ಮೌಲ್ಯಗಳು ಉಂಟಲ್ಲ, ಇದು ಬಹಳ ಮುಖ್ಯ. ಅವರು ನೊಂದು ಈ ವಿಚಾರವನ್ನು ಹೇಳಿದರು. ಆದ ಕಾರಣ ಎಲ್ಲಿ ಸಮಸ್ಯೆ ಉಂಟು ಅಂತಂದ್ರೆ ಇಲ್ಲಿದೆ. ಆದ್ದರಿಂದ ನಾನು ಯಾಕೆ ಇದನ್ನು ಪ್ರಸ್ತಾಪಿಸಿದೆ ಅಂತ ಅಂದ್ರೆ, ಜೆಸಿ ಸಂಸ್ಥೆಯು ಇದನ್ನು ಸರಿಪಡಿಸುವಂತಹ ಸಂಸ್ಥೆ ಇದು. ಇದೀಗ ತಾನೇ ಅವರು ಹೇಳಿದ ಹಾಗೆ ಇದೊಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಸಂಸ್ಥೆ. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಎನ್ನುವಂತ ಒಂದು ಆ ಸಂದೇಶ ಉಂಟಲ್ಲ, ಅದು ಬಹಳ ದಿವ್ಯವಾದಂತಹ ಸಂದೇಶ. ನಮ್ಮ ವ್ಯಕ್ತಿತ್ವ ನಮ್ಮ ಆತ್ಮದ ಒಳಗೆ ಉಂಟು. ನಾವು ನಮ್ಮ ಆತ್ಮವನ್ನು ಸರಿಪಡಿಸಿಕೊಂಡು ನಾವು ಒಳ್ಳೆಯ ನಮ್ಮ ವ್ಯಕ್ತಿತ್ವ ನಾವು ಬೆಳೆಸಿಕೊಂಡ್ರೆ ಸಮಾಜದಲ್ಲಿ ನಾವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದನ್ನು ಜೆಸಿ ಸಂಸ್ಥೆ ಈ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಆದ್ದರಿಂದ ಬಹಳ ಸಂತೋಷವೆಂತಂದ್ರೆ ಮಂಗಳ ಗಂಗೋತ್ರಿ ಜೆಸಿ ಸಂಸ್ಥೆ ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಅದು ಮಾಡ್ತಾ ಇದೆ ಈ ಪರಿಸರದಲ್ಲಿ ಎನ್ನುವಂಥದ್ದು ಇದು ಬಹಳ ಖುಷಿ ಕೊಡುವಂತ ವಿಚಾರ. ಇನ್ನೊಂದು ಎರಡನೇದಾಗಿ ಇಲ್ಲಿ ಸಾಧಕರನ್ನೆಲ್ಲ ನಾವು ಈಗ ಜೆಸಿ ಸಂಸ್ಥೆ ಗುರುತಿಸಿದೆ. ಮುಖ್ಯವಾಗಿ ಹರೀಶರನ್ನು ಗುರುತಿಸಿದೆ, ನಮ್ಮ ಪ್ರಶಾಂತ್ ನಾಯಕರನ್ನು ಗುರುತಿಸಿದೆ, ಅರುಣ್ ಉಳ್ಳಾಲ್ರವರನ್ನು ಗುರುತಿಸಿದೆ, ಪ್ರಕಾಶ್ ಶೆಟ್ಟಿ ಅವರನ್ನು ಗುರುತಿಸಿದೆ. ಸರಿಯಾದಂತ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ಬದುಕುವುದು ದೊಡ್ಡ ವಿಚಾರ ಅಲ್ಲ, ಹುಟ್ಟುವಾಗ ಉಸಿರಿರ್ತದಂತೆ, ಹುಟ್ಟುವಾಗ ಉಸಿರಿರುತ್ತದೆ, ಸಾಯುವಾಗ ಉಸಿರಿರುವುದಿಲ್ಲ, ಹೆಸರಿರುತ್ತದೆ ಅಂತ. ಹಾಗಾದ್ರೆ ಆ ಹೆಸರು ಉಳಿಬೇಕಾಗಿದ್ರೆ ಇಂತಹ ಒಳ್ಳೆ ಒಳ್ಳೆ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರಬೇಕು ಎನ್ನುವಂಥದ್ದು ಇದಕ್ಕೊಂದು ಒಳ್ಳೆಯ ನಿದರ್ಶನ. ಅವರು ಅಂತಹ ಒಂದು ಕ್ಷೇತ್ರದ ಅವರೆಲ್ಲ ಅಂತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದರಿಂದಾಗಿ ಏನಾಗಿದೆ ಅಂದ್ರೆ ಜೆಸಿ ಸಂಸ್ಥೆಯವರನ್ನು ಗುರುತಿಸಿ ಸಮಾಜಕ್ಕೆ ತೋರಿಸಿದೆ. ಅದು ಒಂದು ಒಳ್ಳೆಯ ಕೆಲಸ. ಇಂತಹದ್ದನ್ನು ಈಗ ಯುವಕರು, ಅರುಣ್ ಉಳ್ಳಾಲ್ ಒಂದು ಯುವಕರಾಗಿದ್ದರು ಕೂಡ ಅವರು ಹೇಳಿದ ಡಾಕ್ಟರೇಟ್ ಅಲ್ಲ, ನಾನು ಮಾಡಿದಂತ ಸೇವೆಯಿಂದನ್ನು ನನ್ನನ್ನು ಗುರುತಿಸಿದೆ ಅಂತ. ನಿಜವಾಗಿಯೂ ಸರಿಯಾದ. ನಾನು ಯಾವಾಗಲೂ ಹೇಳುದುಂಟು ನಮ್ಮ ಅಧ್ಯಾಪಕರಲ್ಲಿ, ಈಗ ತ್ಯಾಗ ಮಾಸ್ಟರ್ ಆಗಿ ಆದದ್ದು ಹೇಗೆ ಅಂತಂದ್ರೆ, ಹರೇಕಳ ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಅವರು ಒಂದು ನಾಲ್ಕು ಗೋಡೆಯ ಮಧ್ಯೆ ಪಾಠ ಮಾಡ್ತಿದ್ರೆ ಅವರು ಒಂದು ಅಧ್ಯಾಪಕರು ಅಂತ ಆಗ್ತಾ ಇರಲಿಲ್ಲ. ಸಮಾಜದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ತುಂಬಾ ಅಧ್ಯಾಪಕರೆಲ್ಲ ತುಂಬಾ ಇದ್ದಾರೆ. ಇಲ್ಲಿ ಆನಂದ್ ಮಾಸ್ಟರ್ ಇದ್ದಾರೆ, ಜಯಲಕ್ಷ್ಮಿ ಮೇಡಮ್ ತುಂಬಾ ಒಂದಿದ್ದಾರೆ, ಇಲ್ಲಿ ಶಿರ್ಲಾ ಇದ್ದಾರೆ, ಇಲ್ಲ ತುಂಬಾ ಅಧ್ಯಾಪಕರು ಇದರಲ್ಲಿ ಇದ್ದಾರೆ. ಅವರು ನಾಲ್ಕು ಗೋಡೆ ಮಧ್ಯಮದಲ್ಲಿ ನಾವು ಪಾಠ ಮಾಡಿಕೊಂಡು ಇದ್ರೆ ಆಗುವುದಿಲ್ಲ. ಯಾಕೆಂತಂದ್ರೆ ಅದು ಅಧ್ಯಾಪಕರು ಕೂಡ ಹಾಗೆ, ಅವು ಉತ್ತಮ ಒಂದು ಬೋಧನೆ ಮಾಡುವವ ಅವ ಸಾಮಾನ್ಯ ಅಧ್ಯಾಪಕ ಅಂತೆ, ಮಾಡಿ ತೋರಿಸುವ ಉತ್ತಮ ಅಧ್ಯಾಪಕ ಅಂತೆ, ಅದೇ ರೀತಿಯಲ್ಲಿ ಸ್ಫೂರ್ತಿದಾಯಕನಾಗಿರುವವನು ಆದರ್ಶ ಅಧ್ಯಾಪಕ ಅಂತ. ಅದ ಕಾರಣ ಅವರೆಲ್ಲ ಸ್ಫೂರ್ತಿದಾಯಕ ಅಧ್ಯಾಪಕರುಗಳು, ಆದರ್ಶ ಅಧ್ಯಾಪಕರುಗಳು. ಅದ ಕಾರಣ ಅಂತಹ ಒಂದು ಅಧ್ಯಾಪಕರನ್ನು ಸೇರಿರತಕ್ಕಂತಹ ಒಂದು ಒಳ್ಳೆಯ ಆದರ್ಶಮಯವಾದಂತಹ ಒಂದು ಸಂಸ್ಥೆ ಜೆಸಿ ಸಂಸ್ಥೆ. ಇನ್ನು ಕುಟಿನವರ ಅವರು ಈ ಒಂದು ಸೇವಾ, ಮುಖ್ಯವಾಗಿ ವಾರ್ಷಿಕೋತ್ಸವ
ವಾರ್ಷಿಕೋತ್ಸವ ಅಂದ್ರೆ ಅದೊಂದು ನಾಟಕ ಮಾಡಿ ಒಂದು ವಾರ್ಷಿಕೋತ್ಸವ ಮಾಡುವಂತದ್ದಲ್ಲ, ಸೇವಾ ರೂಪದಲ್ಲಿ ಅದನ್ನು ಸಮಾಜಕ್ಕೆ ತೋರಿಸತಕ್ಕಂತ ಒಂದು ವಾರ್ಷಿಕೋತ್ಸವ. ಅದನ್ನ ನಮ್ಮ ಫ್ರಾನ್ಸಿಸ್ ಕುಟಿನವರು ಮಾಡಿ ತೋರಿಸಿದ್ದಾರೆ. ಸೇವಾ ಮನೋಭಾವನೆಯಿಂದ ಸೇವೆಯನ್ನು ಮಾಡಿಕೊಂಡು ಈ ಸಂಸ್ಥೆಗೆ ಒಳ್ಳೆ ಹೆಸರು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ಒಳ್ಳೊಳ್ಳೆ ಕೆಲಸಗಳು ಈ ಒಂದು ಜೆಸಿ ಸಂಸ್ಥೆಯಿಂದ ಆಗಲಿ. ಮುಂದೆ ಯಾರು ಅಧ್ಯಕ್ಷರಾಗಿ ಬರ್ತಾರೋ ಅವರು ಇದಕ್ಕೊಂದು ಒಳ್ಳೆಯ ನೇತೃತ್ವವನ್ನು ಕೊಡ್ತಕ್ಕಂತಹ ಒಂದು ಕೆಲಸ ಕಾರ್ಯ ಆಗಲಿ. ಯಾಕೆಂದ್ರೆ ಎಷ್ಟೇ ಸಹಕಾರ ಇದ್ರೂ ಕೂಡ ಲೀಡರ್ಶಿಪ್ ಒಂದು ಖಂಡಿತ ಬೇಕಾಗ್ತದೆ. ನಾವು ಅಧ್ಯಕ್ಷರು ಅಂತ ಸಾಮಾನ್ಯವಾಗಿ ಲೀಡರ್ಶಿಪ್ ನಾಯಕತ್ವದಿಂದಲೇ ಇತರ ಸಂಸ್ಥೆ ಆಗಲಿ ಎಲ್ಲವೂ ಕೂಡ ಅದಾಗುವುದು. ಯಾಕೆಂದ್ರೆ ನಮಗೆ ಗೊತ್ತಿದೆ, ಒಂದು ಕಾಲದಲ್ಲಿ ಶೇಷನ್ ಅಂತ ಇದ್ರು, ಅಲ್ಲಿ ಅವಾಗ ಇಲೆಕ್ಷನ್ ಎದುರಲ್ಲಿ ಏನು ಅಂತ ಅವರು ಇದಿರಲಿ, ಅದಕ್ಕೆ ಇಂಪಾರ್ಟೆನ್ಸ್ ಇರಲಿಲ್ಲ. ಅವರಿಂದಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಬಂತು. ಲೋಕಾಯುಕ್ತದಲ್ಲಿ ಮತ್ತೊಬ್ಬರು ಇದ್ರು ಅಲ್ಲ, ಲೋಕಾಯುಕ್ತ ನೋಡಿ ಅರುಣಾಚಲ್ ಅವರಿಂದಾಗಿ ಏನಾಯ್ತು ಅಂತಂದ್ರೆ ಅದಕ್ಕೆ ಸ್ಥಾನಕ್ಕೆ ಗೌರವ ಬಂತು. ನಿಜವಾಗಿಯೂ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ನರೇಂದ್ರ ಮೋದಿ ಅವರು, ಜಗತ್ತಿನಲ್ಲಿಯೇ ನಮ್ಮ ದೇಶಕ್ಕೆ ಒಂದು ಹೆಸರು ಬಂತು ನೋಡಿ. ಪಕ್ಷ ಯಾವುದೇ ಆಗಿರ್ಲಿ, ಪಕ್ಷ ಮುಖ್ಯ ಅಲ್ಲ, ಆ ದೇಶದ ಲೀಡರ್ಶಿಪ್ ಉಂಟಲ್ಲ ಅದನ್ನು ನಾವು ನೋಡ್ಬೇಕು, ಅದನ್ನು ನಾವು ಮೆಚ್ಚಬೇಕು. ಜಗತ್ತಿನಲ್ಲೇ ನಮ್ಮ ದೇಶಕ್ಕೆ ಒಂದು ಗೌರವ ಬಂದಿದೆ. ಅದಕ್ಕೆ ನಂತವರೆಲ್ಲ ಅದು ಅವರದೇ ಆದಂತಹ ವ್ಯಕ್ತಿತ್ವದಿಂದ ಅವರು ಅದನ್ನು ತೋರಿಸಿಕೊಡುವಂಥದ್ದು. ಆದ ಕಾರಣ ಅಂತಹ ಕೆಲಸಗಳು ಮುಂದಿನ ದಿನಗಳಲ್ಲಿ ಕೂಡ ಈ ಜೆಸಿ ಸಂಸ್ಥೆಯಿಂದ ನಡೀತಾ ಇರಲಿ ಅಂತ ಹೇಳುತ್ತಾ ಶುಭ ಹಾರೈಕೆಯೊಂದಿಗೆ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಗೌರವ ಸಲಹೆಗಾರರಾಗಿ ನಮಗೆ ಮಾರ್ಗದರ್ಶಕರಾದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು ನಮ್ಮ ರವೀಂದ್ರ ಸರ್ ಅವರಿಗೆ ವಂದನೆಗಳು. ಈಗ ನಮ್ಮ ವೇದಿಕೆಯಲ್ಲಿರುವ ಗಣ್ಯರು ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ರೆ, ಮೊದಲಿಗೆ ವಿಜಯವಾಣಿ ಪತ್ರಿಕಾ ಮಾಧ್ಯಮ ಅನ್ಸರ್ ನೋಡಿ ದಯವಿಟ್ಟು ವೇದಿಕೆ ಹತ್ರ ಬಂದು ನಮ್ಮ ಸ್ಮರಣಿಕೆಯನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ಮರಣಿಕೆ ಕೊಡುವುದಿಲ್ಲ, ಹೂವಿನ ಗಿಡವನ್ನು ಕೊಡ್ತಾ ಇದ್ದೇವೆ. ಹೂವಿನ ತರ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರು ಅರಳಲಿ ಅಂತ ನಮ್ಮೆಲ್ಲರ ಆಸೆ. ದಯವಿಟ್ಟು इधर जेसी सप्ताह 2021 बंधन 2021 गंगोत्री उत्सव ರೆಕಗ್ನೇಷನ್ ಅಂಡ್ ಸೆಲೆಬ್ರೇಷನ್ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಜೆಸಿ ಬಂಧುಗಳೇ, ಜೆಸಿಯೇತರ ಬಂಧುಗಳೇ, ಬಾಲ ಸಂರಕ್ಷಣಾ ನಿಲಯದ ಎಲ್ಲ ಪುಟಣಿಗಳೇ ಹಾಗೂ ಪೋಷಕರೇ, ನಿಜವಾಗಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಜೆಸಿ ಮಂಗಳ ಗಂಗೋತ್ರಿಯ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾವುದು ಕೂಡ ಸದಸ್ಯರಾಗಲಿ ಕಾರ್ಯಕ್ರಮದಲ್ಲಿ ಏನು ಕುಂದುಕೊರತೆ ಬರದಂತೆ ಒಂದು ಜವಾಬ್ದಾರಿಯ ಹುದ್ದೆಯನ್ನು ಸ್ವೀಕರಿಸಿ ನಾನು ನನ್ನ ಅಧ್ಯಕ್ಷರ ಅವಧಿಯಲ್ಲಿ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಹೇಳಬೇಕಾದ್ರೆ, ನನ್ನ ಜೆಸಿ ಮಂಗಳ ಗಂಗೋತ್ರಿಯ ಪೂರ್ವ ಅಧ್ಯಕ್ಷರು, ಸರ್ವ ಸದಸ್ಯರು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಹಣದ ವಿಷಯದಲ್ಲಿ ಆಗಲಿ, ಕಾರ್ಯಕ್ರಮದ ವಿಷಯದಲ್ಲಿ ಆಗಲಿ, ಹಾಗೂ ಇನ್ನಿತರ ಕಾರ್ಯಕ್ರಮ ಚಟುವಟಿಕೆಯಲ್ಲಿ ಆಗಲಿ ನನಗೆ ಬೆನ್ನು ತಟ್ಟು ಪ್ರೋತ್ಸಾಹ ನೀಡಿದ್ದಾರೆ. ಮೊದಲನೇದಾಗಿ ಎಲ್ಲ ಸದಸ್ಯರಿಗೆ ನಾನು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಆತ್ಮೀಯರೇ, ಜೆಸಿ ವೀಕ್ ಅಂತ ಒಂದು ಸುಂದರ ಕಾನ್ಸೆಪ್ಟ್ ಈ ವರ್ಷ ನಾನು ಆಯೋಜಿಸಬೇಕಂತ ನಾನು ನೆನೆಸ್ಕೊಂಡೆ, ನಾನು ಮಾತಾಡ್ಕೊಂಡಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ಜೆಸಿ ಇಂಡಿಯಾದಿಂದ ಒಂದು ಗೈಡ್ಲೈನ್ಸ್ ಬಂತು, ಇದೇ ತರ ಕಾರ್ಯಕ್ರಮ ಮಾಡಬೇಕು. ಒಂದು ಉತ್ತಮರ ಹೆಸರು ಕೂಡ ಕೊಟ್ಟಿದ್ದಾರೆ, ಬಂಧನ್ ಅಂತ. ಈಗಾಗಲೇ ನಮ್ಮ ವೇದಿಕೆಯಲ್ಲಿರುವ ಗಣ್ಯರು ಅದರ ಬಗ್ಗೆ ಮಾತಾಡಿದರು. ಆದರೆ ಬಂಧನ್ ಅಂತ ಒಂದು ಸುಂದರ ಹೆಸರನ್ನಿಟ್ಟು ನಮ್ಮ ಬಂಧನದ ಮುಖಾಂತರ ಒಂದು ಬಾಂಧವ್ಯ ಕೂಡ ಹೆಚ್ಚಿದೆ ಅಂತ ಹೇಳುತ್ತಾ, ಈ ದಿನ ಜೆಸಿ ಸಪ್ತಾಹಕ್ಕೆ ನನಗೆ ಸಹಕರಿಸಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆಲ್ಲರಿಗೂ ಬೆನ್ನು ತಟ್ಟಿ ನನ್ನ
ಎಲ್ಲರಿಗೂ ನಮ್ಮ ಜೆಸಿ ಬಂಧುಗಳಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಜೆಸಿ, ಜೈ ಹಿಂದ್, ಜೈ ಭಾರತ್. ಡ್ಯಾಶಿಂಗ್ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಇವರಿಂದ ಇಂದಿನ ಈ ಸುಂದರ ನಮ್ಮ ಜೆಸಿ ಸಪ್ತಾಹ ಗಂಗೋತ್ರಿ ಉತ್ಸವ ಬಂಧನ್ 2021 ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಪಾದರಸದಂತೆ ಚುರುಕಾಗಿರುವ ನಾನು ಯಾವಾಗಲೂ ನಾನು ಎನಿಸ್ತಾನೆ. ಯಾಕಂದ್ರೆ ತುಂಬಾ ಕಾರ್ಯಕ್ರಮಗಳಲ್ಲಿ ಎನರ್ಜೆಟಿಕ್, ಯಾವಾಗಲೂ ಅವರ ಸ್ಟೇಟಸ್ ಅನ್ನು ನೋಡ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇವತ್ತು ಕೂಡ ನಮ್ಮ ಈ ಸಂಸ್ಥೆಯ ಬಗ್ಗೆ ಉತ್ತಮ ಮಾತುಗಳನ್ನಾಡಿದ್ರು. ಅದೇ ರೀತಿ ಕೋವಿಡ್ನ ಬಗ್ಗೆ ಜಾಗೃತಿಯನ್ನು ಹೇಳಿದ್ರು. ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಉದ್ಘಾಟಿಸಿ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಹಿರಿಯರು ಶ್ರೀಯುತ ರವೀಂದ್ರ ರೈಗಳು, ಹರೇಕಳದ ನಿವೃತ್ತ ಮುಖ್ಯೋಪಾಧ್ಯಾಯರು, ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಯಾವ ರೀತಿ ನಾವು ಇರಬೇಕು ಅಂತ, ಅದನ್ನು ನಾವು ನಮ್ಮಲ್ಲಿ ಅಳವಡಿಸಿದ್ದಲ್ಲಿ ಆದರೆ ಸಮಾಜದಲ್ಲಿ ಯಾವುದೇ ಗೊಂದಲಗಳಿಗೆ ಆಸ್ಪದ ಇಲ್ಲ. ಹಾಗಾಗಿ ಅವರ ನಿತ್ಯ ಸಲಹೆ ಮಾರ್ಗದರ್ಶನ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿಗೆ ಸದಾ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಜೆಸಿ ಶ್ರೀಯುತ ಆನಂದ್ ಸರ್. ಇವರು ನಮ್ಮ ಜೆಸಿಐ ಮಂಗಳ ಗಂಗೋತ್ರಿಯ ಗೌರವ ಸಲಹೆಗಾರರು. ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಕಾಲಕ್ಕೆ ಸರಿಯಾದ ಮಾರ್ಗದರ್ಶನಗಳನ್ನು ನಮಗೆ ನೀಡುತ್ತಾ ನಮ್ಮ ಜೆಸಿಐ ಉತ್ತರೋತ್ತರ ಅಭಿವೃದ್ಧಿ ಆಗುವಲ್ಲಿ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಜೆಸಿ ಪವಿತ್ರ ಗಣೇಶ್, ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಯಾವುದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕ್ಲಪ್ತ ಸಮಯಕ್ಕೆ ಹಾಜರಿದ್ದು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ದೇವೆ ಇವತ್ತು. ಅದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿ ಸುಮಾರು 13 ವರ್ಷಗಳಿಂದ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಸ್ಥಾಪಕಾಧ್ಯಕ್ಷರು ಜೆಸಿ ತ್ಯಾಗನ್ ಸರ್. ಅವರು ತುಂಬಾ ಚೆನ್ನಾಗಿ ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಪ್ರತಿ ಅಧ್ಯಕ್ಷರು ಇರುವಾಗ ಅವರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ಮ ಜೆಸಿಐಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ 2 ವರ್ಷಗಳ ಅವಧಿಯಲ್ಲಿ ನಮ್ಮ ಜೊತೆಗಿದ್ದು ಈ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿ ಎನ್ನುವುದು ಕೇವಲ ಪರಿಸರದಲ್ಲಿ ಮಾತ್ರವಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಅನೇಕ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಕಾರಣರು ನಮ್ಮ ಜೆಸಿಯ ಅಧ್ಯಕ್ಷರಾದ ಜೆಸಿ ಫ್ರಾನ್ಸಿಸ್ ಕೋಟಿನೋ. ಅವರು ಬಹಳ ಚೆನ್ನಾಗಿ ಇವತ್ತಿನವರೆಗೆ ನಮ್ಮ ಜೆಸಿಐಯ ಈ ಸಪ್ತಾಹ ಇಲ್ಲಿಗೆ ಅವರು ಯಾವಾಗ ಹೇಳ್ತಿದ್ರು ಇಲ್ಲಿವರೆಗೆ ನಮ್ಮದು ಆಯ್ತು ಅವಧಿ ಅಂತ, ಆದ್ರೆ ಇಲ್ಲಿಯವರೆಗಿನ 2 ವರ್ಷಗಳ ನಿರಂತರ ಕಾರ್ಯಕ್ರಮಗಳ ಬಹಳ ಸುಲಲಿತವಾಗಿ ಯಶಸ್ವಿಯಾಗಿ ಎಲ್ಲೂ ಯಾವುದೇ ಗೊಂದಲಗಳಿಗೆ ಆಸ್ಪದವಿಲ್ಲದೆ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲರನ್ನು ಜೊತೆ ಸೇರಿಸಿಕೊಂಡು ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದಂತವರು ಡಾಕ್ಟರ್ ಪ್ರಶಾಂತ್ ನಾಯಕ್ ಸರ್ ಇರ್ಬೋದು, ಮೊದಲನ ಅಧ್ಯಕ್ಷರಾಗಿದ್ದವರು ಶ್ರೀಯುತ ಹರೀಶ್ ಸರ್, ಅದೇ ರೀತಿ ಶ್ರೀಯುತ ಅರುಣ್ ಉಳ್ಳಾಲ್, ಅದೇ ರೀತಿ ಭಾಸ್ಕರ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಇವರು ನಮ್ಮ ಈ ಪ್ರೀತಿಪೂರ್ವಕ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಜೆಸಿಐಯ ಎಲ್ಲ ಪೂರ್ವಾಧ್ಯಕ್ಷರು ನಮ್ಮ ಜೊತೆ ಸೇರಿದ್ದಾರೆ. ಅದೇ ರೀತಿ ನಮ್ಮ ಜೆಸಿಐಯ ಸದಸ್ಯರು ಇವತ್ತು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡಬೇಕಾದ್ರೆ ಪ್ರತಿಯೊಬ್ಬರು ಜೆಸಿಐಯ ನಮ್ಮ ಮಂಗಳ ಗಂಗೋತ್ರಿ ಎಲ್ಲ ಸದಸ್ಯರಿಗೂ ಇದರ ಶ್ರೇಯ ತಲುಪ್ತಾ ಇದೆ. ಯಾಕಂದ್ರೆ ಒಬ್ಬರಿಂದ ಮಾಡುವಂತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಮ್ಮ ಅಧ್ಯಕ್ಷರು ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಇವತ್ತು ನಾವು ಈ ಕಾರ್ಯಕ್ರಮಗಳು ಇವತ್ತಿನವರೆಗೆ ಯಶಸ್ವಿಯಾಗಿ ನಡೆಸಿದ್ದೇವೆ. ಆದ್ದರಿಂದ ನಮ್ಮ ಎಲ್ಲ ಜೆಸಿಯ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಾವು ಮಾಡಿದಂತಹ ಎಲ್ಲ ಕಾರ್ಯಚಟುವಟಿಕೆಗಳು ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕಂತಾದ್ರೆ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ಅವಶ್ಯಕ ನಮಗೆ. ಹಾಗೆ ಈ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಮುಟ್ಟಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸ್ಥಳಾವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ಇಲ್ಲಿಯ ಕೇಂದ್ರದ ಮುಖ್ಯಸ್ಥರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಅವರಿಗೆ ಒಂದು ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರು ನೀಡ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್. ಜೊತೆಗಿದ್ದು ನಮ್ಮ ಮಕ್ಕಳು
ನಮ್ಮ ಜೊತೆಗೆ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ JCI ಮಿತ್ರರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ತಮ್ಮ ಮದುವೆಯ ಈ ಬಂದ ನೂರಾಗದ ಅನುಬಂಧ ಹೇಳೇಳು ಈ ಮೊದಲು ಸ್ನೇಹದ ಸಂಬಂಧ. ಹಾಕಿ ಮಲಗಿ ಚಪ್ಪಾಳೆ ಮೂಲಕ ಇದೊಂದು ಪ್ರೀತಿಯ ಸಂಕೇತ ಹೂವಿನ ಹಾರದೊಂದಿಗೆ. ಕೂತ್ಕೊಳ್ಳುದಾ? ಅವರ ವೈವಾಹಿಕ ಜೀವನವನ್ನು ಆಚರಿಸಿದ್ದಾರೆ. ಈಗ ಕಂಗ್ರಾಚುಲೇಷನ್. ಆನಂದದಿಂದ ಆನಂದದಿಂದ ಆಗದನು ಬಂದ ಏನೇನು ಮೊದಲು ಸಂಬಂಧ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಪರವಾಗಿಲ್ಲ, ಮೊದಲು ನಾಚಿಕೆ ಇಲ್ಲ, ಈಗ ನಾಚಿಕೆ ಇಲ್ಲ. ಮತ್ತೊಂದು ಥ್ಯಾಂಕ್ ಯು, ಧನ್ಯವಾದಗಳು. ಈ ದಿನ ಈ ಸಂಭ್ರಮವನ್ನು ಆಯೋಜಿಸಿದಂತ ಎಲ್ಲರಿಗೂ ಧನ್ಯವಾದ.